ಸ್ಟಾರ್ಟ್ ಆಗಿ ಪುನಃ ವಿದ್ಯಾರ್ಥಿಗಳಿಂದ ಹಣ ದೋಚುವಂಥದ್ದು ಆಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ಹಣ ಹೇಗೆ ಕೊಡ್ಬೋದು ಅಂತ 51,000 ಅಲ್ಲಿ ವಿಷಯ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಗೊತ್ತಾಗದೆ ಚಿನ್ನವನ್ನು ಅಡ ಇಟ್ಟು ಹೋದವರು ಇದ್ದಾರೆ. ಈಗ ಆ ಚಿನ್ನವನ್ನು ಅಡ ಇಟ್ಟಂಥವ್ರು ಎಂತ ಆಗ್ತಾ ಉಂಟು ಅಂತ ಹೇಳಿದ್ರೆ ಅಲ್ಲಿ ಹೇಳಿಕೊಡುವಂಥದ್ದು ಎಂತ ಅಂತ ಹೇಳಿದ್ರೆ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಪೇರೆಂಟ್ಸ್ನ ಮಾತನ್ನು ನಾವು ಕೇಳಬೇಕು ಅಂತ ಇಲ್ಲ ಅಂತ. ಈಗ ಪೇರೆಂಟ್ಸ್ನ ಮಾತನ್ನು ಕೇಳಬೇಕು ಅಂತ ಇಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಅವರ ಮನೆಯಿಂದ ಗೊತ್ತಾಗದಾಗೆ ಚಿನ್ನಾಭರಣಗಳನ್ನು ತಂದು ಅಡ ಇಡುವಂಥದ್ದು ಮಾಡ್ತಾರೆ. ಅದನ್ನು ಮಾಡಿ ಆ 51,000ವನ್ನು ಇವರು ಈಗ ಜಿಪೇ ಮಾಡಿರುವಂಥದ್ದು ಒಂದು ಕೇಸ್. ಹೀಗೆ ಎಷ್ಟು ಕೇಸ್ಗಳಾಗಿದೆ ಅಂತ ಗೊತ್ತಿಲ್ಲ. 6 ತಿಂಗಳ ಹಿಂದೆ ನಮಗೆ ಗೊತ್ತಿರಲಿಲ್ಲ ಸರ್. ಅಂದರೆ ನಮ್ಮ ಸ್ಟೂಡೆಂಟ್ಸ್ ಯಾವಾಗ ಹೋದ್ರು ಆಗ ನಾವು ನಮ್ಮ ವಿದ್ಯಾರ್ಥಿ ಸಂಘದಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆಂದರೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದ ಮೇಲೆ ವಿದ್ಯಾರ್ಥಿಗಳಿಗೆ ಉಪದ್ರ ಆಗಬಾರ್ದು. ಅದರಿಂದ ಹಾಗಿರುವಾಗ ಈಗ ಗೊತ್ತಾಗಿರುವಂಥ ವಿದ್ಯಾರ್ಥಿ ಯಾರಿದ್ದಾರೆ ನಮ್ಮ ಅಂದರೆ 1 ತಿಂಗಳಿಂದ ಕಾಲೇಜಿಗೆ ಬರ್ತಿಲ್ಲ, ಅವರ ಕಾಲೇಜಲ್ಲಿ ಅವರ ಸಿಸ್ಟಮಲ್ಲೇ ಟ್ರ್ಯಾಪ್ ಆಗಿ ಈಗ ಅವಳು ನಿನ್ನೆ ಸ್ಟೇಷನಿಗೆ ತನಿಖೆಗೆ ಬೆಳಿಗ್ಗೆ ಬಂದಿದ್ಲು. ಅವಳ ಬಗ್ಗೆ ಕೇಳುವಾಗ ಆನ್ಸರ್ ಅಂತ ಕೊಡುವುದಿಲ್ಲ, ಕೇವಲ ಎಸ್ ನೋ ಆಲ್ರೆಡಿ ಹೇಳಿದಂಥ ಸಿಸ್ಟಮಲ್ಲೇ ಆನ್ಸರ್ ಕೊಡ್ತಿದ್ದಾಳೆ ಅವಳು. ಸಂಜೆ ತನಿಖೆ ಆಗುವಾಗ ಸಂಜೆ ಅವಳು ಬರಲಿಲ್ಲ, ಅವಳನ್ನು ಬೇರೆ ಎಲ್ಲಿಯೋ ಇಟ್ಟು ಇವರು ಕರ್ಕೊಂಡು ಬಂದಿದ್ದಾರೆ ಬೇರೆಯವರನ್ನು. ಇದು ಹೇಗೆ ನಮಗೆ ವಿಷಯ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ ನಮ್ಮ ಸೀನಿಯರ್ ಒಬ್ಬರು ಯಜ್ಞಕ್ಕ ಅಂತ ಇದ್ರು, ಅವರು ಅಲ್ಲಿಗೆ ಹೋಗಿ ಆ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆ 3 ದಿನದ ಕೋರ್ಸ್ ಏನಿದೆ ಅದನ್ನು ನೋಡಿ ಅವರು ಬಂದು ಮತ್ತೆ ಕಾಲೇಜಿಗೆ ನಮಗೆ ಹೇಳಿದಾಗ ಆ ವಿಷಯದ ಬಗ್ಗೆ ನಮಗೆ ಗೊತ್ತಾಯಿತು. ಇದೀಗ ಆಗಲೇ ರಮ್ಯ ಹೇಳಿದಾಗೆ ನಮಗೆ ವಿಷಯ ಮೊದಲೇ ಇವಳು ಹೇಳಿದ್ಲು, ಒಂದು ಎಷ್ಟು 5-6 ತಿಂಗಳ ಹಿಂದೆ ಹೇಳಿಲ್ಲ. ಆದರೆ ಇವಳು ಹೀಗೆಲ್ಲ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ಅಂದರೆ ಪಿರಮಿಡ್ ಸಿಸ್ಟಮ್ ಅವತ್ತಿಂದಲೇ ಆಗ್ತಾ ಇದೆ. ಒಬ್ಳು ವ್ಯಕ್ತಿ ಇರ್ಬೋದು, ಒಬ್ಳಾದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಜಾಸ್ತಿ ಇದರ ಬಗ್ಗೆ ಯೋಚಿಸಿರ್ಲಿಲ್ಲ. ಆದರೆ ನನಗೆ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ಮತ್ತೆ 2-3 ಕಾಲ್ ಬಂದಾಗ, ಶ್ರೀನಿವಾಸ್ ಇರ್ಬೋದು, ಅಲೋಷಿಯಸ್ ಇರ್ಬೋದು, ಇಲ್ಲಿಂದ ಕಾಲ್ ಬಂದ ಮತ್ತೆ ನಮ್ಮದೇ ಕಾಲೇಜಲ್ಲಿ ಆದಾಗ ಈ ಒಂದು ಸಿಸ್ಟಮ್ ಸರಿಯಾಗಿ ನಡೀತಾ ಇದೆ. ವಿದೌಟ್ ಆ ಬಿಲ್ಡಿಂಗ್ನ ಓನರ್ನ ಸಪೋರ್ಟ್ ಇಲ್ಲದೆ ಅಲ್ಲಿ ಆ ಸಿಸ್ಟಮ್ ನಡೆಯುವಂಥದ್ದು ಚಾನ್ಸೇ ಇಲ್ಲ. ಆ ಬಿಲ್ಡಿಂಗ್ನ ಮಾಲಕರು ಸಹ ಏನಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ನಮಗೆ ಗೊತ್ತಾದ ಕಾರಣ ಈ ವಿಷಯವನ್ನು ನಾವು ಇದು ವಿದ್ಯಾರ್ಥಿಗಳು ಕೇವಲ ಅಲ್ಲ ದೊಡ್ಡವರಿಗೂ ಕೂಡ ಈಗ ಎಲ್ಲಿನವರು ಅಂತ ಹೇಳಿದ್ರೆ ಅವರು ಸಿಸ್ಟಮ್ ಅನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಲೋಕಲ್ಸ್ ಯಾರು ದುಡ್ಡಿನ ಒಂದು ಇದುವೇ ಗೊತ್ತಿಲ್ಲ ಅಂತ ಅವರ ಕೈಯಲ್ಲಿ ದುಡ್ಡೇ ಇಲ್ಲ ಅಂಥವರನ್ನು ಟಾರ್ಗೆಟ್ ಮಾಡ್ತಾ ಇದು ವಿಟ್ಲ ಇರ್ಬೋದು, ಸುಳ್ಳೆ ಇರ್ಬೋದು, ದಿಡುಪೆ ಇರ್ಬೋದು, ಆ ಬೆಳ್ತಂಗಡಿ ಇರ್ಬೋದು, ಉಜಿರೆ ಅವರು ಇಂಥವರೆಲ್ಲ ಅಲ್ಲಿ ಟ್ಯಾಪ್ ಆಗಿದ್ದಾರೆ. ಈಗ ಆದವರು ಸ್ವಲ್ಪ ಜನ ಹೊರಗೆ ಬಂದಿದ್ದಾರೆ. ಈಗ 40 ಜನರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಲೋಕಲ್ಸ್ಗಳೊಂದು 2-3 ಜನ ಮೇಯ್ನ್ ಆಗಿದ್ದಾರೆ. ಒಬ್ರು ದಿಡುಪೆ ಅವರಿದ್ದಾರೆ, ಮತ್ತೆ ಬಿಲ್ಡಿಂಗ್ನ ಮಾಲಕರೇ ಅವರಿಗೆ ಸಪೋರ್ಟ್ ಇದ್ದಾರೆ. ಈ 40,000 ದುಡ್ಡು ರೆಂಟ್ ಬರ್ತದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟವಾಡುವುದು ಎಷ್ಟು ಸರಿ ಎಂಬಂತ ಪ್ರಶ್ನೆ ಸರ್. ಯಾಕಂತ ಹೇಳಿದ್ರೆ ಕಂಪನಿ ಆಕ್ಚುಲಿ ಬೇಸ್ಡ್ ಮಹಾರಾಷ್ಟ್ರದ ನಾಸಿಕ್ನ ಕಂಪನಿ. ಅದು ಇಲ್ಲಿ ಬಂದು ಯಾಕೆ ಇದನ್ನು ನಡೆಸ್ತಾ ಇದೆ ಅಂತ ಈಗ ಮಹಾರಾಷ್ಟ್ರದ ಈಗ ಪೊಲೀಸ್ನ ತನಿಖೆ ಆದಾಗ ಪೊಲೀಸರು ನಮಗೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾ ಇದ್ದಾರೆ. ಪೊಲೀಸರು ಅದರ ತನಿಖೆ ಮಾಡಿದ್ದಾರೆ. ಈಗ ಇವತ್ತು ಮೇ ಬಿ FIR ಲಾಡ್ಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಕಾನೂನಾತ್ಮಕವಾಗಿ ಹೋಗ್ತೇವೆ. ಆದರೆ ನಮ್ಮ ಆ ಬಿಲ್ಡಿಂಗ್ನ ಓನರ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಇದ್ದಾರೆ. ಯಾಕೆಂದರೆ ಲೋಕಲ್ನವರ ಸಪೋರ್ಟ್ ಇಲ್ಲದಲ್ಲಿ ನಡೆಯುವಂಥದ್ದಿಲ್ಲ. ನಿನ್ನೆ ಪೊಲೀಸ್ ಸ್ಟೇಷನಿಗೆ ಯಾರು ಬಿಸ್ನೆಸ್ ಇವರು ಬಂದಾಗ, ಇಲ್ಲಿನ ಯೂನಿಟ್ ಹೆಡ್ ಬಂದಾಗ, ಪಲ್ಲವಿ ಅಂತ ಇರುವವರು ಇಲ್ಲಿಗೆ ಬಂದಾಗ ಪೊಲೀಸರಿಗೇನೆ ಧಮಕಿ ಹಾಕುವಂಥದ್ದು, ಪೊಲೀಸರಿಗೇನೆ ಜೋರು ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಮುಖ್ಯವಾದಂಥದ್ದು ಏನಂತ ಹೇಳಿದ್ರೆ 6 ತಿಂಗಳ ಹಿಂದೆ ರೈಡ್ ಆಗಿದೆ ಅಂತ ಹೇಳಿದ್ವಲ್ಲ ಸರ್, ಅದು 6 ತಿಂಗಳ ಹಿಂದೆ ಪೊಲೀಸರು ಹೇಳಿದ್ರು. ಈಗ ವಿದ್ಯಾರ್ಥಿಗಳಾದ್ರೆ ಸರಿ, ವಿದ್ಯಾರ್ಥಿನಿಯರಿಗೆ ಒಂದು ಪೇರೆಂಟ್ಸ್ನ ಪರ್ಮಿಷನ್ ಬೇಕು. ಅಲ್ಲಿ ಸೈನ್ ಮಾಡುವಾಗ ಅವರ ಪೋಷಕರು ಬಂದು ಆ ಜಾಗವನ್ನು ನೋಡಿ ಆ ಜಾಗಕ್ಕೆ ಸೈನ್ ಹಾಕಿ ನನ್ನ ಮಕ್ಕಳು ಇಲ್ಲಿ ವರ್ಕ್ ಮಾಡ್ಬೋದು ಎಂಬಂತ ಒಂದು ಪರ್ಮಿಷನ್ ಅನ್ನು ಕೊಡಬೇಕು ಅಂತ. ಆದರೆ ಇವಳು ಇರ್ಬೋದು, ಅವಳು ಇರ್ಬೋದು, ಯಾರ ಕೈಯಿಂದ ಸೈನ್ ತಗೊಳ್ಳುವಂಥದ್ದು ಮಾಡಿರಲಿಲ್ಲ. ನಮ್ಮದು ಕೇವಲ ಪ್ರಶ್ನೆ ಅಷ್ಟೇ, ಪೋಷಕರಿಗೆ ತಿಳಿಸದೆ ಪೋಷಕರ ದುಡ್ಡಿನಿಂದ ಇವರ ಬ್ರೈನ್ ವಾಶ್ ಅನ್ನು ಮಾಡಿ ಮನೆಗೆ ಇವರನ್ನು ಬಿಡದೆ ಈಗ ವಿದ್ಯಾರ್ಥಿನಿಯರು ಕೂಡ ಇರುವಾಗ ಅಲ್ಲಿ ಯಾವ ರೀತಿಯ ಒಂದು ಸಿಸ್ಟಮ್ ಇರ್ಬೋದು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಈಗ ನಾಳೆ ಯಾರಾದ್ರೂ ಓಡಿ ಹೋದ್ರೂ ನಮಗೆ ಎಂತ ಮಾಡುವಂಥದ್ದಲ್ಲ. ಪೋಷಕರೇ ಅಲ್ಲಿ ನಾಳೆ ಇದು ಅವರಿಗೆ ಪಾಪ ಅವರ ಮಕ್ಕಳಿಲ್ಲದಾಗೆ ಆಗುವಂತ ಇದು. ಯಾಕೆಂತ ಹೇಳಿದ್ರೆ ಅಲ್ಲಿನದ್ದೀಗ ಓನರ್ ಒಟ್ಟಿಗೆ ಹೇಳಿದ್ರೆ ಅವರದ್ದು ಕೇವಲ ಇಷ್ಟೇ, ನಾವು ಬೆಳಿಗ್ಗೆ 7 ಸಂಜೆ 4 ಅಂತ ಅಷ್ಟೇ ಹೇಳ್ತಾರೆ ಬಿಟ್ಟು ಅಲ್ಲಿ ಆಗುವಂತ ಕೋರ್ಸಿನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಆ ಕೋರ್ಸಿನದ್ದೆಂತ ಅಂತ ಹೇಳಿದ್ರೆ 2,500 ದುಡ್ಡನ್ನು ಕೊಟ್ಟು ಆ 2,500 ಯಾಕೆ ಅಂತ ಕೇಳಿದ್ರೆ ಊಟಕ್ಕೆ ಸ್ಟೇಗೆ ಅಂತ ಹೇಳುದು. ಅಕೊಮೊಡೇಷನ್ ಅವರಾಗ ಹಸ್ತವರು ಹೇಳಿದಾಗೆ ವೆಬ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆಲ್ಲ ಒಂದು ಖಾಲಿ ಆಧಾರಲ್ಲಿ ಹೇಗಾಗ್ತದೆ CV ಇಲ್ಲದೆ ಅಂತ ಅಲ್ಲಿ ಸೇರಿದ ಮತ್ತೆ ಇವರೆಂತ 51,000ಕ್ಕೆ ಕೇವಲ ಒಂದು ಸೀರೆ, ಕೇವಲ ಒಂದು ಶೂ ಈಗ 51,000 ಇರ್ತದೆ ಸರ್. ಈಗೊಂದು ಅಲ್ಲಿ ಎಂತ
ಅದು ಮೊನ್ನೆ ಮತ್ತೆ ಅವರೇ ಹೇಳಿದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಮಾಡ್ತಿದ್ದೇವೆ, ವಿದ್ಯಾರ್ಥಿಗಳು ಇದಕ್ಕೆ ಸಿಗ್ತಾ ಇದ್ದಾರೆ ಅಂತ. ನಾವು ಹೇಳ್ತಾ ಇರುವಂತದ್ದು ಇಷ್ಟೇ, ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟವಾಡುವಂಥದ್ದು ಅದು ಕೂಡ ಮಂಗಳೂರಿನಲ್ಲಿ ಖಡಾಖಂಡಿತವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿದ್ರೂ ಖಂಡಿಸ್ತೇವೆ. ಮಂಗಳೂರಿನಲ್ಲಿ ಇಂಥದ್ದೊಂದು ಸಿಸ್ಟಮ್ ನಡಿಲೇಬಾರ್ದು. ಇದಕ್ಕೆ ಈಗಾಗಲೇ ಕೃಷ್ಣನ್ ಅವರು ಹೇಳಿದ ಹಾಗೆ ಈ ಒಂದು ವೆಕ್ಸಾನ್ ಕಂಪನಿ ಮಂಗಳೂರಿನಲ್ಲಿ ಏನಿದೆ, ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮಾಡಿರ್ತಕ್ಕಂಥ ಕಂಪನಿ, ಇದಕ್ಕೆ ಒಂದು ಬೀಗ ಹಾಕುವಲ್ಲಿವರೆಗೆ ನಮ್ಮ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ ಮತ್ತು ನಾವು ಕಾನೂನಾತ್ಮಕವಾಗಿ ಹೋಗ್ತೇವೆ. ಮುಂದೆ ಎಂತಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಇದ್ರ ಬಗ್ಗೆ. 51. ಈಗ ವಿಷಯ ಹೇಗೆ ಅಂತ ಹೇಳಿದ್ರೆ, ಇವರು 51,000 ಕಟ್ಟಬೇಕು. ಕಟ್ಟಿದಾಗ ಎಂತ ಅಂತ ಹೇಳಿದ್ರೆ, ಈಗ ಖಾಲಿ 51,000 ಕಟ್ಟಿದ ಮತ್ತೆ ರಿಸಿಪ್ಟ್ ಅವ್ರು ಕೊಡುವಂಥದ್ದಿಲ್ಲ, ಖಾಲಿ ಪೇಮೆಂಟ್ ಮಾತ್ರ. ಈಗ 51,000ವನ್ನು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ. ಇವರು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆ ಪ್ರಾಡಕ್ಟ್ ಅಲ್ಲಿ ಎಂತ ಉಂಟು ಅಂತ ಹೇಳಿದ್ರೆ ಸೀರೆ ಉಂಟು ಅಷ್ಟೇ. ಕೇವಲ ಇದು ಒಂದು ಸೀರೆ ಟೈಪ್ ಇಂಥದ್ದು 51,000 ಫುಲ್ ಉಂಟಾ? ಇಲ್ಲ ಅಲ್ಲ, ಫುಲ್ ಐಟಮ್ಸ್ 51,000ಕ್ಕೆ ಅವರು ಕೊಡುವಂತ ಎಂತ ಎಲೆಕ್ಟ್ರಾನಿಕ್ ಅಥವಾ ಅದೇ ಸಾಮಾನುಗಳು ಏನಿದೆ ಅದನ್ನು ತಗೊಂಡು ಅದು ಕೇವಲ ಇವರು ಒಮ್ಮೆಗೆ ಪರ್ಚೇಸ್ ಮಾಡ್ಲಿಕ್ಕೆ, ಇವರು ಅದನ್ನು ಸೇಲ್ ಮಾಡಬೇಕು ಅಂತ ಲೆಕ್ಕ ಅಷ್ಟೇ. ಇವರು ಆಕ್ಚುಲಿ ಪುನಃ 3 ಜನರನ್ನು ಆ್ಯಡ್ ಮಾಡಲಿಕ್ಕೆ ಸಿಸ್ಟಮ್ ಹೇಗೆ ರನ್ ಆಗ್ತಾ ಉಂಟು ಅಂತ ಹೇಳಿದ್ರೆ, ಅವರಿಗೆ 51,000 ಕಟ್ಟಿ ಕೇವಲ ಒಂದು ಪ್ರಾಡಕ್ಟ್ ತಗೊಳ್ಬೇಕು ಅಂತ ಸಿಸ್ಟಮ್. ಬಟ್ ಇವರು ಪುನಃ 51,000ದಿಂದ ನಂಗೆ ಯಾರಿಗಾದ್ರೂ ಸೀರೆಯನ್ನು ಸೇಲ್ ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಸೊ ಇವರ ಫ್ರೆಂಡ್ಸ್ ಅನ್ನು ಸೇರಿಸಿ ಅದಕ್ಕೆ ಸೇರಿಸಿ ಅವರ ಫ್ರೆಂಡ್ಸ್ಗಳೊಟ್ಟಿಗೆ 51,000ವನ್ನು ಕಟ್ಟಿಸುವಂಥದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಈಗ ನಾವು 51,000 ಅದು ಕಟ್ಟಿ ಅಂತ ಇರ್ತಲ್ಲ ಸರ್, ಅದಾದ್ಮೇಲೆ ಅವರು ಈಗ ನನ್ನ ಫ್ರೆಂಡನ್ನು ಜಾಯಿನ್ ಮಾಡಿದಾಗ ಅವಳು 51,000 ಕಟ್ಟಿದ್ರೆ ಅದರಲ್ಲಿ 11,000 ನನಗೆ ಬರ್ತದೆ. ಆ 11,000 ಅವರು ಹೇಳುವಂಥದ್ದು, ಆ ಹುಡುಗಿ ಹತ್ರ ಹೇಳುವಂಥದ್ದು ಲೈಸೆನ್ಸ್ಗೆ ಹೋಗ್ತದೆ ಈ ಅಮೌಂಟ್ ಅಂತ. ಬಟ್ ಅಲ್ಲಿ ಲೈಸೆನ್ಸ್ ಯಾವ್ದು ಸಿಗುದಿಲ್ಲ. ಆ ಅಮೌಂಟ್ ಯಾರು ಸೇರಿಸಿರ್ತಾರೆ ಅವರಿಗೆ ಆ 11,000 ಹೋಗ್ತದೆ. ಇಲ್ಲ 40 ಇಲ್ಲ ಬರುದಿಲ್ಲ, ಅಮೌಂಟ್ ಡಿವೈಡ್ ಆಗುದಿಲ್ಲ ಸರ್. 40,000 ಇರ್ತದೆ, ಅದರಲ್ಲಿ 51,000 11,000 ಕಟ್ಟಾದ್ರೆ 40,000 ಉಳಿತದೆ. 40,000 ಯಾರಿಗೆ ಹೋಗ್ತದೆ? ಅವರಿಗೆ ಹೋಗ್ತದೆ. ಹಾ ಹೌದು, ನಮಗೆ ಕೊಡ್ತಾರೆ ಬಟ್ ನನಗೆ ಯಾವ್ದು ಅಮೌಂಟ್ ಸಿಗಲಿಲ್ಲ. ಬಟ್ ಸಿಕ್ಕಿದವರು ಇದ್ದಾರೆ. ಅಂದ್ರೆ ಇವಳು ದುಡ್ಡು ಕಟ್ಟಿದ ಮತ್ತೆ ಇವಳು ಬಂದಾಗಿದೆ, ಇವಳಿಂದ ಅಂದ್ರೆ ಸೇರಿಸುವ ಕ್ಷಮತೆ ಸಹ ಬೇಕಲ್ಲ ಸರ್. ಈಗ ಸೇರಿಸುವಂತ ಕ್ಷಮತೆ ಯಾರೊಟ್ಟಿಗೆ ಉಂಟು? ಮಂಗ ಯಾರಿಗೆ ಮಾಡ್ಬೋದು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿವರೆಗಂತ ವಿದ್ಯಾರ್ಥಿಗಳ ಜೀವನದಲ್ಲಿ ಇದು ಚಲ್ಲಾಟವಾಡಬಾರ್ದು ಅಂತ. ನಾನು ನವೆಂಬರಲ್ಲಿ ನನ್ನ ಹಣ ಸಿಕ್ಕಿದ್ದು. ನಾನು ಜೂನಲ್ಲಿ ಜಾಯ್ನ್ ಆದದ್ದು. ಜೂನ್ ಜುಲೈ ಆಗಸ್ಟ್ ತನಕ ಅಲ್ಲಿ ಇದ್ದೆ. ಆಗಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಅಲ್ಲಿ ಬಿಟ್ಟದ್ದು. ಆಗಸ್ಟ್ ಸ್ಟಾರ್ಟಿಂಗಲ್ಲಿ ಬಿಟ್ಟದ್ದು ನಮ್ಮ ಮಮ್ಮಿ ಹತ್ರ ಹೇಳಿದ್ದೆ ಲ್ಯಾಪ್ಟಾಪಿಗೆ ಅಂತ ಹಣ ತಗೊಂಡದ್ದು. ದಟ್ ನಾನು ಅವರು ಬರ್ಬೇಕಾ ನನಗೆ ಲ್ಯಾಪ್ಟಾಪ್ ಬೇಕು, ಆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ ತಕ್ಷಣ ನಾನು EMI ಲ್ಯಾಪ್ಟಾಪ್ ತೆಗೆದೆ. ಈ ತಪ್ಪು ಮಾಡಿದಲ್ಲದೆ ಈ ತಪ್ಪು ಸಹ ಮಾಡಿಕೊಂಡೆ. ನಾನು EMI ಲ್ಯಾಪ್ಟಾಪ್ ತೆಗೆದೆ ಅವರೊಂದು ಇದರಿಂದ ಸೇವ್ ಆಗಲಿಕ್ಕೋಸ್ಕರ. ಈಗ ನಾನು ಸ್ಟೂಡೆಂಟ್, ನನ್ನ ಹತ್ರ ಹಣ ಇಲ್ಲ, EMI ಕಟ್ಟುವಷ್ಟು ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ, ಕೆಲಸ ಇಲ್ಲ. ಅದಕ್ಕೋಸ್ಕರ ಆ ಒಂದು ಇದಕ್ಕೋಸ್ಕರ ನಾನು ಅದರಾಗಿ ಹಣ ಕೇಳಿದ್ದು, ಸಿಕ್ಕಿದ್ದೆ. ಸರ್ ಒನ್ ಸೆಕೆಂಡ್ ಸರ್. ಈಗ ಅವನ್ನ ನಮಗೆ ಸಹ ಗೊತ್ತುಂಟು, ನಿಮಗೆ ಸಹ ಗೊತ್ತುಂಟು ಸರ್. ನಾವು ಇದು ಎಂತ ಫ್ರಾಡ್ ಅಂತ ಹೇಳಿ ಗೊತ್ತಿರ್ತದೆ. ಅವರಲ್ಲಿ ಹೋದಾಗ ವೇಕೆನ್ಸಿ ಅಂತ ಹೇಳಿ ಕರೆಸುವಂತದ್ದು ನಮ್ಮನ್ನು. ಸರ್ ಒಮ್ಮೆ ಸರ್ ಹೇಳ್ತೇವೆ, ಉತ್ತರ ಕೊಡ್ತೇವೆ. ಕರಿತಾ ಇರುವಂತದ್ದು ಚೈನ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾರು ಸಹ ಹೋಗುದಿಲ್ಲ. ಜಾಬ್ ವೇಕೆನ್ಸಿ ಅಂತ ಕರೀತಿದ್ದಾರೆ ಸರ್. ನಮಗೆ ಆನ್ಲೈನ್ ವೆಬ್ಸೈಟ್ ನಮ್ಮ ಕಾಲೇಜಲ್ಲಿ ಈಗ 5 to 6 ಮೆಂಬರ್ಸ್ ಅದಕ್ಕೆ ಹೋಗಿ ಹೊರಗೆ ಬಂದಿದ್ದಾರೆ. ಬಟ್ 1 ಮೆಂಬರ್ ಈಗ ಇನ್ನೂ ಸಲ್ಲೇ ಇದ್ದಾಳೆ, ಅಶ್ವಿನಿ ಅಂತ. ಅವರು ನಿನ್ನೆ ಬೆಳಿಗ್ಗೆ ತನಿಖೆಗೆ ಅವರು ಇದ್ರು. ಬಟ್ ಸಂಜೆ ಆಗುವಾಗ ಅವ್ರು ಕಾಣಲಿಲ್ಲ ನಮಗೆ. ಕಾಲೇಜ್ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಉಂಟು ಸರ್. ಅದಕ್ಕೆ ವಿದ್ಯಾರ್ಥಿ ಸಂಘದಿಂದ ಅಫಿಷಿಯಲ್ ಆಗಿ ನಾವು ಬರ್ತಾ ಇರುವಂತದ್ದು. ಕಾಲೇಜಿಗೆ ಈಗ ನಾವು ಕಂಪ್ಲೇಂಟ್ ಸಹ ಕೊಟ್ಟಾಗ ನಮ್ಮ ಜೊತೆ ನಮ್ಮ ಚೇರ್ಮನ್ ಇದ್ರು, ವೈಸ್ ಪ್ರಿನ್ಸಿಪಲ್ ನಮ್ಮ ಜೊತೆಗೇನೆ ಇದ್ದಾರೆ. ನಾವು ಇವತ್ತು ಮಾಡ್ತಿರುವಂತದ್ದು ಅವೇರ್ನೆಸ್ಗೋಸ್ಕರ ಸರ್. ಈಗ ಮಾಧ್ಯಮದಿಂದಲೇ ನಾವು ಅವೇರ್ನೆಸ್ ಕೊಡ್ಬೇಕಷ್ಟೇ, ಬೇರೆ ನಮಗೆ ಆಪ್ಷನ್ ಇಲ್ಲ. ವಿದ್ಯಾರ್ಥಿಗಳಾಗಿ ನಾಳೆ ರೋಡಿಗೆ ಇಳಿದ್ರು ಸಹ ಕೊಡುವಂಥದ್ದು, ನಮಗೆ ಸಪೋರ್ಟ್ ಮಾಡುವಂಥದ್ದು ಅದು ಮಾಧ್ಯಮ. ಅದಕ್ಕೋಸ್ಕರ ಪೊಲೀಸ್ನ ಸಂಪೂರ್ಣವಾದಂಥ ಸಹಕಾರ ನಮಗೆ ಸಿಗ್ತಾ ಇದೆ. ಅದನ್ನು ಮಾಧ್ಯಮದ ಜೊತೆಗೂ ಹಂಚುವಂತ ಕಾರಣಕ್ಕೆ ನಾವು ಇವತ್ತು ಸೇರಿದ್ದೇವೆ. ಇನ್ನೀಗ ಕೃಷ್ಣನ್ ಅವರು ಹೇಳ್ತಾರೆ ಅದರ ಬಗ್ಗೆ. ಸರಿನ ಪ್ರಶ್ನೆಗೆ ಉತ್ತರಿಸುವುದಾದ್ರೆ, ಪ್ರತಿಯೊಂದು UG ಮತ್ತು PG ಕಾಲೇಜ್ಗಳಲ್ಲಿ ಇಂಟರ್ನ್ಶಿಪ್ ಮಾಡುವುದು ಕಡ್ಡಾಯ, ಇಟ್ ಇಸ್ ಕಂಪಲ್ಸರಿ.
ಈಗ ಆಗುವಾಗ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಜಾಬ್ಗಳನ್ನು ನೋಡ್ತಾರೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಬ್ಗಳನ್ನು ಹುಡುಕುವಂಥ ಸಂದರ್ಭ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ, ಇಂಟರ್ನ್ಶಿಪ್ ಮಾಡಲಿಲ್ಲ ಆದರೆ ಕೆಲವೊಮ್ಮೆ ಹಾಲ್ ಟಿಕೆಟ್ ಕೊಡದೇ ಇರುವುದು, ಅಟೆಂಡೆನ್ಸ್ ಕೊಡದೇ ಇರುವುದು, ಫೈನ್ ಅನ್ನು ಹಾಕುವುದು, ಇಂಟರ್ನಲ್ಸ್ ಅಲ್ಲಿ ಮಾರ್ಕ್ಸ್ ಅನ್ನ ಕಟ್ ಮಾಡುವಂಥದ್ದು. ಇದರಿಂದ ಹೆದರಿ ವಿದ್ಯಾರ್ಥಿಗಳು ಕೂಡ ಎಲ್ಲಿಯಾದ್ರೂ ಒಂದು ಜಾಬ್ ಸಿಗ್ಲಿ, ಎಲ್ಲಿಯಾದ್ರೂ ಒಂದು ಕೆಲಸ ಸಿಗ್ಲಿ, ಎಲ್ಲಿಯಾದ್ರೂ ಒಂದು ಇಂಟರ್ನ್ಶಿಪ್ ಸಿಗ್ಲಿ ಅಂತ ಈ ಉದ್ದೇಶದಿಂದ ಯಾವುದೇ ರೀತಿಯಲ್ಲಿ ತಪ್ಪು ಮನಸ್ಸಿಲ್ಲದೆ ಅಲ್ಲಿ ಹೋಗ್ತಾರೆ. ಈಗ ವಿದ್ಯಾರ್ಥಿಗಳನ್ನು ಕೂಡ ಒಂದು ಸ್ವಲ್ಪ ಮಂಗ ಮಾಡುವುದು, ಏನೇನು ಹೇಳಿ ಕರೆಸುವುದು ಸುಲಭ. ನೀವು ಈ ಪೋಸ್ಟರ್ ಅನ್ನು ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಪಿರಮಿಡ್ ಸ್ಕೀಮ್ ಆಗಿರ್ಬೋದು, ಚೈನ್ ಮಾರ್ಕೆಟಿಂಗ್ ಆಗಿರ್ಬೋದು, ಇದನ್ನು ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಅದನ್ನು ಬಿಟ್ಟು ಈಗ ಇವರು ಹೇಳಿದಾಗೆ ಕಂಪನಿಯ ಹೆಸರು ಕೂಡ ಸರಿಯಾಗಿ ಅವರಿಗೆ ಹೇಳಲಿಲ್ಲ. ಅವರಲ್ಲಿ ಹೋದ ನಂತರವೇ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಪ್ಲಾನ್ಡ್ ಒಂದು ಕ್ರೈಮ್ ಅನ್ನ ಮಾಡಿ, ಅವರ ಬ್ರೈನ್ ವಾಶ್ ಅನ್ನ ಮಾಡಿ, ಇಮೋಷನಲ್ ಆಗಿ ಅವರನ್ನ ಹ್ಯಾರಾಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮೆಂಟಲ್ ಟಾರ್ಚರ್ ಅನ್ನ ಕೊಟ್ಟು, ಮತ್ತೆ ನೀವು ಹೋಗಿ ಒಂದು 51,000 ಏನಾದರೂ ಲ್ಯಾಪ್ಟಾಪ್ ಮಾರಿ ತನ್ನಿ, ಚಿನ್ನವನ್ನು ಅಡವಿಟ್ಟು ತನ್ನಿ, ಮನೆಯವರ ಹತ್ರ ಕೇಳಿ ತನ್ನಿ, ಆಚೆ ಈಚೆ ಕೇಳಿ ತನ್ನಿ ಅಂತ ಹೇಳುವಾಗ ದಿಸ್ ಇಸ್ ನಥಿಂಗ್ ಬಟ್ ಅ ಕ್ರೈಮ್. ಇದರಲ್ಲಿ ವಿದ್ಯಾರ್ಥಿಗಳ ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಇದನ್ನು ನೋಡುವಾಗ ಎನಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೋದು, ಹಿ ವಿಲ್ ಡೆಫಿನೆಟ್ಲಿ ಅಪ್ಲೈ. ಯಾಕಂದ್ರೆ ಇಷ್ಟು ಸುಂದರವಾದ ಒಂದು ಪೋಸ್ಟರ್ ನೋಡುವಾಗ ಯಾರು ಕೂಡ ಹೋಗ್ಬೋದು. ಮತ್ತೆ ಇಲ್ಲ, ಇದೆ BMP ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಈಗ ಅದು ಗೂಗಲ್ ಅಲ್ಲಿ ಈಗ ನಾವು ಸರ್ಚ್ ಮಾಡಿದ್ರೆ ಬರ್ತದೆ ಅಂತ ನೀವು ಹೇಳಿದ್ರಿ, ಬಟ್ ಬರ್ತಾ ಇದೆ ಹೇಗೆ ಹೀಗೇನೆ ಎಂತ ನಮ್ಮ ಇದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡುವಂತ ಕಂಪನಿ ಅಂತ. ಈವನ್ ವೆಬ್ಸೈಟ್ ಅಲ್ಲಿ ಸಹ ಫುಲ್ ಇನ್ಫಾರ್ಮೇಶನ್ ದಿಸ್ ಈಸ್ ವಾಟ್ ಪಿರಮಿಡ್ ಸ್ಕೀಮ್ ಅಂತ ಕೊಡ್ಲಿಲ್ಲ ಇಲ್ಲಿ ಸಹ. ಅದು ಪ್ರತಿಯೊಂದು ಕಂಪನಿ ಕೂಡ ಅವರ ವೆಬ್ಸೈಟ್ ಅಲ್ಲಿ ಹಾಕುವಾಗ ದೇ ಆರ್ ಗೋಯಿಂಗ್ ಟು ಅವರು ಪಾಸಿಟಿವ್ PR ಅನ್ನೇ ಹಾಕ್ತಾರೆ. ಸರಿ ಸರಿ, ಇದನ್ನ ಪ್ಲೇಸ್ಮೆಂಟ್ ಸೆಲ್ ಅವರು ಕೂಡ ಒಂದು ಸ್ವಲ್ಪ ಗಮನಕ್ಕೆ ತಂದು. ಹೌದು, ಇಲ್ಲ, ಇದರ ಬಗ್ಗೆ ಪ್ಲೇಸ್ಮೆಂಟ್ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನ ಕೊಡ್ಬೇಕು. ಹೌದು ಸರ್. ಮತ್ತೆ ಕಾಲೇಜಿಂದ ಅಫಿಷಿಯಲ್ ಆಗಿ ಕಳಿಸಿರ್ತಕ್ಕಂಥ ಇದಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳು ಅವರ ಮನಸ್ಸಿಂದಲೇ ಹೋಗ್ತಾರೆ. ಸುಮಾರು ಜನರು ಕಾಲೇಜ್ ನಮಗೆ ಕೊಡುದು ಬೇಡ, ನಾವೇ ಆಗಿ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಕಾಲೇಜ್ ಕೊಡುವಂಥದ್ದು ಫಸ್ಟ್ ಇಂಟರ್ನ್ಶಿಪ್ ಯಾರಿಗಾದ್ರೂ ಎಷ್ಟು ಸಿಗ್ತದೆ? 10,000 ಜಾಸ್ತಿ ಅಂದ್ರೆ ಸಿಗ್ಬೋದು, 15,000 ಸಿಗ್ಬೋದು. 30,000 ಕೊಡ್ತಾರೆ ಅಂತ ಹೇಳಿದಾಗ ಈಗ ಸ್ವಲ್ಪ ಅದೇ ಮಂಗ ಮಾಡ್ಲಿಕ್ಕೆ ಯಾರಿಂದ ಆಗ್ತದೆ? ಹೇಳಿದಾಗೆ ಮಾಧ್ಯಮದವರು, ಪೊಲೀಸ್ನವರು ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಬಟ್ ಎಷ್ಟಾದ್ರೂ ಸಹ 100 ಅಲ್ಲಿ ಇನ್ನೂ ತುಂಬಬೇಕು. ಮತ್ತೆ ಮಂಗಳೂರಿನಲ್ಲಿ ಲೋಕಲ್ಸ್ ಗಳ ನಮಗೆ ಸಪೋರ್ಟ್ ಫುಲ್ ಆಗಿ ಇದಕ್ಕೆ ಬೇಗ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ತಿದ್ದಾರೆ ಒಂದು ರಾಜಕೀಯ ಬಿಟ್ಟು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನಾವು ಕೈ ಪಾಪ ಕಟ್ ಮಾಡುವವರೆಗೆ ಹೋಗಿ ಸಿಕ್ಕಿತು. ಬೇರೆ ಇದು ಹೊರಗೆ ಯಾಕೆ ಈ ವಿಷಯಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ 51,000 ಈಗ ನಾನು ಕಟ್ಟಿ ಸೇರಿದ ಮತ್ತೆ ಅವರು ಅದನ್ನು ರಿಟರ್ನ್ ಕೊಡದೆ ಇದ್ರೆ ಈಗ ಹಲವಾರು ಈಗ ವ್ಯಕ್ತಿಗಳು, ಈಗ ನಮಗೆ ನಮ್ಮ ಕಾಲೇಜಿಂದ ಅಫಿಷಿಯಲ್ ಆಗಿ ಪರ್ಮಿಷನ್ ಸಿಕ್ಕಿದ ಕಾರಣ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಬೇರೆ ಕಾಲೇಜಿಂದ ಅವರ ಕಾಲೇಜ್ನ ಒಂದು ವಿಷಯ ಗೊತ್ತಾಗೋದು ಬೇಡ ಅಂತ ಅವ್ರು ಕಳಿಸದೇ ಸಹ ಕೂಡ ಇರ್ಬೋದು. ಆದ್ರೆ ಕಾಲ್ಗಳು ನಮಗೆ ಬರ್ತಾ ಇದೆ. ಈಗ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿರುವಾಗ ನಮಗೆ ಎಲ್ಲರಿಗೂ ಕಾಲ್ಗಳು ಬರ್ತಾ ಇದೆ. ಅದರಿಂದ ಹಲವಾರು ಕಾಲೇಜ್ನವರು ಈ ಒಂದು ಸಿಸ್ಟಮ್ ಅಲ್ಲಿ ಇದ್ದಾರೆ. ಈಗಾಗಲೇ ಬೇರೆ ಕಾಲೇಜ್ನವರು ಇದ್ದಾರೆ, ಬೇರೆ ಕಾಲೇಜ್ನವರು ಕೂಡ ಹಲವಾರು ಇದ್ದಾರೆ. ಶ್ರೀನಿವಾಸ್ ಎನ್ನಪೋಯ ಅಲೋಷಿಯಸ್ ಇಂದ 3 ಕಾಲೇಜಿಂದ ನಂಗೆ ಕಾಲ್ ಬಂದಿದೆ. ಟೋಟಲ್ ಈಗ ಅದರಲ್ಲಿ ಈಗ ಎಟ್ ಪ್ರೆಸೆಂಟ್ 40 ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಅಂತ ಕೂಡ ನಾವು ಹೇಳುವಾಗಿಲ್ಲ ಸರ್, ಯಾಕೆ ಕಾಲೇಜಿಗೆ ಬರೋದು ಸ್ಟಾಪ್ ಮಾಡ್ತಿದ್ದಾರೆ. ನಮಗೀಗ ಗೊತ್ತಿರೋ ಪ್ರಕಾರ ಮೋರ್ ದೆನ್ 100 ಸರ್. ಕಳೆದ ಈಗ ಎನ್ಕ್ವೈರಿ ಆದ ಮತ್ತೆ ನಮಗೆ ಗೊತ್ತಿರುವ ಹಾಗೆ ಕಳೆದ 4 ವರ್ಷದಿಂದ ಕಂಪನಿ ನಡೀತಾ ಇದೆ. ಕಳೆದ 6 ತಿಂಗಳ ಹಿಂದೆ ಅದರ ಬಗ್ಗೆ ಒಂದ್ಸಲ ಎನ್ಕ್ವೈರಿ ಆಗಿದೆ, ಹಲವಾರು ಕಂಪ್ಲೇಂಟ್ಸ್ ಆಗಿದೆ. ಬಟ್ ಇದ್ರ ಹಿಂದೆ ಹೋಗುವಂತವ್ರಿಲ್ಲ. ಬಟ್ ಈ ಸಲ ನಾವು ಇದ್ರ ಹಿಂದೆ ಹೋಗ್ತೇವೆ. ನಮಗೆ ಒಂದು ಎಂತ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂತ ಬೆಂಬಲ ಮತ್ತು ಈ ಕಂಪನಿ ಎಲ್ಲಿವರೆಗೆ ಮುಚ್ಚುದಿಲ್ಲ ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ವಿಷಯವನ್ನು ತಲುಪಿಸ್ತೇವೆ ಹಾಗೂ ಹೋರಾಟ ಮಾಡ್ತೇವೆ. ಅವರೇ ಅಲ್ಲಿ ಸ್ಟೂಡೆಂಟ್ಸ್ ಅನ್ನು, ಯಾಕೆಂದ್ರೆ ಸರ್ ಈಗ ನೋಡಿ ಹಳೆ ಕಾಲದಲ್ಲಿ ಪಿರಮಿಡ್ ಸ್ಕೀಮ್ ನ ಬಗ್ಗೆ ಫುಲ್ ಅವೇರ್ನೆಸ್ ಆಗಿ ಅದರ ಬಗ್ಗೆ ನಿಲ್ಲಿಸಿದ್ದಾರೆ. ಈಗ ಆ ಕ್ರೈಮ್ ಅಂತ ಹೇಳಿ ಅದನ್ನ ನಿಲ್ಲಿಸಿದ್ದಾರೆ. ಬಟ್ ಈಗ ಇದು ಹೊಸ ಸಿಸ್ಟಮ್, ಎಂತ ಬ್ಲೂ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಪೇರೆಂಟ್ ಕಂಪನಿ, ಬಿಗ್ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಪೇರೆಂಟ್ ಕಂಪನಿ, ಅದ್ರ ಅಂಡರ್ ವೆಕ್ಸಾನ್ ಅಂತ ಕಂಪನಿ. ಈಗ ಇಲ್ಲಿ ಟ್ರೇಡ್ ಲೈಸೆನ್ಸ್ ಮತ್ತೆ ಬೇರೆ ಲೈಸೆನ್ಸ್ ಏನಿರುವುದು ಅದು ಆ ಮಹಾರಾಷ್ಟ್ರದ ನಾಸಿಕ್ನ ಓನರ್ ಒಟ್ಟಿಗಿಲ್ಲ.
ಇಲ್ಲಿರುವುದು ಇಲ್ಲಿನ ಅದೇ ಅವರು ಊರು ಧಾರವಾಡದವರು ಇಲ್ಲಿ ಬಂದು ಎಂತ ಸಿಸ್ಟಮನ್ನು ವಿತ್ ಪರ್ಮಿಷನ್ ಅಂತ ನಡೆಸ್ತಾ ಇದ್ದಾರೆ. ಬಟ್ ಪರ್ಮಿಷನ್ ಹೇಗೆ ಸಿಕ್ಕಿತು ಅವರಿಗೆ? ಒಂದು ಈ ಸಿಸ್ಟಮ್ನ ಬಗ್ಗೆ ಎನ್ಕ್ವೈರಿ ಆಗಲಿಲ್ವಾ? ಇಷ್ಟೋ ಒಳ್ಳೆ ದೊಡ್ಡ ಕ್ರೈಮ್ ನಡೀತಾ ಉಂಟು, ಸ್ಕ್ಯಾಮ್ ನಡೀತಾ ಉಂಟು, ಇದರ ಬಗ್ಗೆ ಗೊತ್ತಾಗ್ಲಿಲ್ವಾ? ಈಗ ಪೇರೆಂಟ್ ಕಂಪನಿ ಅಂಡರ್ ಹೀಗೆ ವೆಕ್ಸಾನ್ ಅಂತ ಕಂಪನಿ ಮಾಡಿ ಇದೀಗ ವೆಕ್ಸಾನ್ ಕಂಪನಿ ಹೆಸರಲ್ಲಿ ನಡೀತಾ ಇದೆ. ಗೂಗಲ್ ಪೇ, ಆನ್ಲೈನ್ ಪೇ. ಬಟ್ ಒನ್ ಥಿಂಗ್ ಸರ್, ಅವರು ಹೇಳೋದು ಸ್ಟಾರ್ಟಿಂಗಲ್ಲಿ ಗೌರ್ಮೆಂಟ್ ಅಂಡರಲ್ಲಿ ಇದೆ ಅಂತ ಹೇಳ್ತಾರೆ. ಅವರದ್ದು ವೆಬ್ಸೈಟಲ್ಲಿ ಎಮ್ ಸಿ ಅಂತ ಒಂದು ಪೇಜ್ ಇದೆ. ಆ ಪೇಜ್ ಗೌರ್ಮೆಂಟ್ ಅಂಡರಲ್ಲಿ ಅಪ್ರೂವ್ ಆಗಿದೆ ಅಂತ ಹೇಳಿ ಆ ಪೇಜಲ್ಲಿ ಇದೆ. ಅದನ್ನು ನೋಡಿ ಆದರೆ ನಾವು ಬಿಲಿ ಮಾಡಬೇಕಾಗಿ ಬರ್ತದೆ. ಬಿಕಾಸ್ ಅದು ಹೇಗೆ ಇದೆ ಹೇಳಿದರೆ ಎಕ್ಸಾಕ್ಟ್ ಗೌರ್ಮೆಂಟ್ ಅಪ್ರೂವ್ ಇದೆ ಅಂತಲೇ ನಾವು ನಂಬಬೇಕು. ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ವೆಬ್ಸೈಟ್ ಎಮ್ ಸಿ ಪೇಜ್ ಅಲ್ಲಿ ಸಿಗ್ತದೆ. ಬೇಕಿದ್ರೆ ನಾನು ತೋರಿಸ್ತೇನೆ. A to Z ಬಿಟ್ಟು ಹಾಗೇನೆ ಇದೆ ಗೌರ್ಮೆಂಟ್ ಅಂಡರಲ್ಲಿ. ಯಾಕೆಂದ್ರೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಲ್ಲ ಸರ್. ಈಗ ಪರ್ಮಿಷನ್ ಹೇಗೆ ಸಿಕ್ಕಿತು ವಿದೌಟ್ ಅಂತ ಅದರ ಬಗ್ಗೆ ಗೊತ್ತಾಗದೆ? ಅದರ ಬಗ್ಗೆ ಅಂದರೆ ತನಿಖೆ ಆಗಲಿಲ್ವಾ? ಟ್ರೇಡ್ ಲೈಸೆನ್ಸ್ ಸರ್ ಯಾರಿಗೂ ಕೊಡ್ತಾರೆ ಅದನ್ನೇ ಹೇಳುದು. ಆ ಟ್ರೇಡ್ ಲೈಸೆನ್ಸ್ ಹೌದು, ನಂಗೂ ಸಹ ನಾಳೆ ಕೊಡ್ಬೋದು, ಅದಲ್ಲ. ಬಟ್ ಆ ಟ್ರೇಡ್ ಲೈಸೆನ್ಸ್ ಕೊಟ್ಟ ಮತ್ತೆ ಅದೇ ಕೊಟ್ಟ ಮತ್ತೆ ಬಟ್ ಅದರ ಬಗ್ಗೆ ಚೆಕಿಂಗ್ ಆಗಬೇಕಲ್ಲ ಸರ್. ಈಗ 6 ತಿಂಗಳು ಹಿಂದೆ ಇಷ್ಟು ಸ್ಟೂಡೆಂಟ್ಸ್ಗಳು ಹೋಗಿದ್ದಾರೆ. ಇನ್ನು ಈಗ ಪೊಲೀಸ್ಗಳು 4 ದಿನದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರನ್ನು ಕರೆಸ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ಗಳು ಇಷ್ಟು ಸಪೋರ್ಟ್ ಇರುವಾಗ ನಾವು ಲೋಕಲ್ಸ್ಗಳೇ ನಮ್ಮ ಸಪೋರ್ಟ್ ಇಲ್ಲದೆ ಲೋಕಲ್ಸ್ಗಳೇ ಅವರಿಗೆ ಸಪೋರ್ಟ್ ಕೊಟ್ಟರೆ ಆ ಒಂದು 40,000 ರೆಂಟಿಗೋಸ್ಕರ ಅವರಷ್ಟು ಸಪೋರ್ಟ್ ಮಾಡಿದರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಹಾಳಾಗಿ ಹೋಗ್ತಾ ಇದ್ದಾರೆ ಅಂತ. ಜೂನ್ ಜುಲೈ ಪ್ರಯತ್ನ ಪಟ್ಟದಲ್ಲ ಅಲ್ಲ ಅವಳು ಅವತ್ತೇ ಬಂದಿದ್ದಾಳೆ. ಈ ಸಂದರ್ಭದಲ್ಲಿ ಈ ಒಂದು ಅವಧಿಯಲ್ಲಿ ನೀವು ಯಾರಿಗಾದ್ರೂ ಈ ವಿಚಾರವನ್ನು ಕಂಪನಿಗೆ ಹೇಳಿದ್ದು ಮತ್ತೆ ನಿಮ್ಮ ಅವೇರ್ನೆಸ್ ಇಂದ ಅದನ್ನು ಬಿಡುವಂಥದ್ದು ಆರಂಭದಲ್ಲಿ ಬಿಡುವಂಥದ್ದು ಆಗಿದೆ ಸರ್. ಈಗ ಪೊಲೀಸ್ ಇವಳೊಟ್ಟಿಗೆ ಹೋದ ಇದು ಫೋಟೋ ಇದು ಹೋಗಿದ್ದಾರೆ. ಆದ್ರೆ ವಿಷಯ ಎಂತ ಆಗ್ತಾ ಇದೆ ಅಂತ ಹೇಳಿದ್ರಿ? ನೀವೇನಾದ್ರೂ ಗೊತ್ತಾದ್ರೂ ಮುಚ್ಚಂಡಿಗೆ ಪ್ರಯತ್ನ ಮಾಡಿದ್ರೆ ವೈಯಕ್ತಿಕವಾಗಿ ಅದು ಗೊತ್ತಾಗೋದು ಇಲ್ಲಿ ಅಂದ್ರೆ ನಮ್ಮ ಪ್ರಶ್ನೆಯಾಗಿಂತ ಇಂಥ ಸಂದರ್ಭಗಳಿಂದ ಸಮಾಜಕ್ಕೆ ಬಹಳ ನಷ್ಟ ಆಗ್ತದೆ. ಆದ್ರೆ ನೀವು ಕರೆಕ್ಟ್ ಅದೇ ಸರಿ ಇರೋದು 100% ನೀವು ಹೇಳಿದ ಸರಿ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೆದರಿಕೆಯಾಗಿ ಬಾರದು. ಈಗ ಸುಮಾರು ಜನ ಕೂತಿದ್ದಾರೆ, ನೀವು ಹೇಳಿದ 100% ಸರಿ. ಮತ್ತೆ ಗೊತ್ತಿರುವಂತ ವಿಚಾರ, ಈಗ ನಂಗೆ ಗೊತ್ತಿರೋರು ಪರ್ಸನಲ್ ಆಗಿ ಗೊತ್ತಿರೋರು ಅವರ ಪೇರೆಂಟ್ಸ್ ಹೆದರ್ತಿದ್ದಾರೆ. ಯಾಕೆಂದ್ರೆ ನಾಸಿಕಿಂದ ಕಾಲ್ ಬರ್ತಿದೆ ಸರ್, ಬೇರೆ ಸ್ಟೇಟ್ನವರೇ ಕಾಲ್ ಮಾಡಿ ಡೈಲಿ. ಇವತ್ತು ಬೆಳಿಗ್ಗೆ ಸಹ ಅವರಿಗೆ ಕಾಲ್ ಬಂದ ಕಾರಣ ಅವರು ಇಲ್ಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸಿಗೆ ಬರಲಿಲ್ಲ. ಇವರಿಗೆ ನಾವು ಸಂಪೂರ್ಣವಾಗಿ ಎಲ್ಲ ಸಂಘಟನೆ ಬೆಂಬಲ ಕೊಡ್ತದೆ ಅಂತ ಹೇಳಿದ ಮತ್ತೆ ಇವರು ಧೈರ್ಯದಲ್ಲಿ ಬರಲಿಕ್ಕೆ ಕಾರಣ ಈಗ ಒಬ್ಬರೇ ಗೊತ್ತಿದ್ದ ಕಾರಣ ನಾವುಗಳು ಸಹ ಹೊರಗೆ ಬರುವಂಥದ್ದು ಮಾಡಲಿಲ್ಲ. ಜನರೀಗ ಹೊರಗೆ ಬರ್ತಿದ್ದಾರೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಇವರಿಗೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೇವೆ. ಹಾಗೂ ವೆಕ್ಸಾನ್ ಎಂಬಂಥ ಕಂಪನಿ ಮಂಗಳೂರಿಂದ ತೊಲಗುವಲ್ಲಿವರೆಗೆ ನಮ್ಮ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ. ವೆಕ್ಸಾನ್ ಅಂತ ಫಸ್ಟ್ ಹೇಳಿದವರು ನಮಗೆ ವರ್ಕ್ ಇದರ ಹೆಸರು ಹೇಳೋದಿಲ್ಲ, ಕಂಪನಿದ ಹೆಸರು ಅಂತ ಹೇಳಿದಿಲ್ಲ, ಜಾಬ್ ಇದೆ ಅಂತ ಹೇಳಿ ಕರೆಸಿ ಆದಮೇಲೆ ನಮ್ಮನ್ನು ಫುಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಬ್ರೈನ್ ವಾಶ್ ಮಾಡಿಸ್ತಾರೆ. ಪೇರೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಕೊಡೋದಿಲ್ಲ, ಫೋನ್ ಕೊಡೋದಿಲ್ಲ ನಮಗೆ ರೂಮ್ ಫೆಸಿಲಿಟೀಸ್ ಉಂಟು. ಸ್ಟಾರ್ಟಿಂಗ್ ಫೀಸ್ 1500 ತೆಗಿತಾರೆ, ಬಟ್ ರೀಸೆಂಟಾಗಿ 2000 ಜಾಸ್ತಿ ಮಾಡಿದ್ದಾರೆ. ಈಗಂತೆ ಫುಲ್ಲು ಇದು ಅಂದರೆ ಸ್ಟಿಕ್ಟ್ ಇಡ್ತಿದ್ದಾರೆ. ಈಗ ಮುಂಚೆ ಆದರೆ ನಮ್ಮನ್ನು ಬಿಡ್ತಾಯಿದ್ರು, ಸ್ವಲ್ಪ ಹಿಂದೆ ಹೊರಗೆ ಆಗಲಿ, ಈಗ ಬಿಡೋದಿಲ್ಲ. ಮತ್ತು ಅವರು ಯಾವುದೇ ರೀತಿ ಅಂದರೆ ಹೊರಗೆ ಹೋಗ್ಲಿಕ್ಕಿಲ್ಲ, ಯಾರ ಜೊತೆ ಮಾತಾಡಲಿಕ್ಕಿಲ್ಲ. ಬಿಕಾಸ್ ನಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ ಬಿಡೋದಿಲ್ಲ. ಕ್ಲಾಸ್ ಕೊಡುವಂಥದ್ದು, ಟ್ರೈನಿಂಗ್ ಕೊಟ್ಟು ಅವರನ್ನು ಫುಲ್ಲು ಅಂದರೆ ಬ್ರೈನ್ ವಾಶ್ ಮಾಡುವಂಥದ್ದು, ಅವರಿಗೆ ಹಣದ ಆಸೆ ತೋರಿಸುವಂಥದ್ದು. ಬಿಕಾಸ್ ಈಗ ನಮಗೆ ಹಣ ಮಾಡಬೇಕು, ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಆ ಕಾರಣ ಅವರು ಅದನ್ನು ವೀಕ್ನೆಸ್ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಹಣ ಸಿಗ್ತದೆ, 30,000 ಸಿಗ್ತದೆ ನಮಗೆ ಸಿಗೋದು. ಕೆಲವರಿಗೆ 15,000 30,000, ನನಗೆ 30,000 ಅಂತೇಳಿ ಕಳಿಸಿದ್ದು, ನನ್ನ ಫ್ರೆಂಡ್ ಕಳಿಸಿದ್ದು ನನಗೆ.
ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು 50,000 ಅಂದರೆ 50,000 ಈಗ ಕೇಳ್ತಾರಲ್ಲ ಸರ್, 50,000 ಅದು ಥರ್ಡ್ ಡೇ ಕೇಳ್ತಾರೆ ನಮಗೆ ಟ್ರೈನಿಂಗ್. ಇದು ಥರ್ಡ್ ಡೇ ಕೇಳಿದಾಗ 50,000 ಹೇಗೆ ನಾವು ಅರೇಂಜ್ ಮಾಡಬೇಕು ಅಂತ ಸಹ ಅವರೇ ಹೇಳ್ತಾರೆ ನಮಗೆ. ಅಂದರೆ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಉಂಟು ಅಂತೇಳಿ ಪೇರೆಂಟ್ಸ್ ಹತ್ರ ಹೇಳಿ ತಗೋ ಅಂತ ಹೇಳ್ತಾರೆ. ಗೋಲ್ಡ್ ಇಟ್ಟು ತಗೋ ಅಂತ ಸಹ ಹೇಳಿ ಅವರೇ ಸೊಲ್ಯೂಷನ್ ಕೊಡ್ತಾರೆ, ಅದು ಸಜೆಷನ್ ಕೊಡ್ತಾರೆ. ಆಫ್ಟರ್ವರ್ಸ್ ನನಗೆ ಅಂದರೆ ಗೋಲ್ಡ್ ಲೋನ್ ಮಾಡಿ ಸಹ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ನಮಗೆ. ಅದಾದಮೇಲೆ ನಾವು ಪೇ ಮಾಡಿ ಆದಮೇಲೆ ನಮಗೆ ಪ್ರೆಷರ್ ಹಾಕುವಂಥದ್ದು ಉಂಟು. ಅಂದರೆ ಸ್ಟೂಡೆಂಟ್ಸನ್ನು ಸೇರಿಸಿ ಕಾಂಟ್ಯಾಕ್ಟ್ ಮಾಡಿ ಇನ್ವೈಟ್ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ, ಇದಕ್ಕೆ ಬರಲಿ ಟ್ರೈನಿಂಗಿಗೆ ಬರಲಿಕ್ಕೆ ಹೇಳಿ ಅಂತೇಳಿ ಫೋರ್ಸ್ ಮಾಡೋದು ಸಹ ಉಂಟು. ಕ್ಲಾಸಸ್ ಅಂದರೆ ನಮಗೆ ನೋಟ್ಸ್ ಬರಲಿಕ್ಕೆ ಸಹ ಉಂಟು. ದೆನ್ ಅವರದು ಇವರು ದೇಸಾಯಿ ಅಂತೇಳಿ, ಧೀರಜ್ ದೇಸಾಯಿ, ಫೌಂಡರ್ ಆಫ್ ಬಿಗ್ ಬಿಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮತ್ತು ಅವರದ್ದು ಇನ್ನೊಂದು ಹೆಸರು ವೆಕ್ಸಾನ್ ವೆಬ್ಸೈಟ್ ಉಂಟು. ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕಲ್ಲಿ ಸಿಗೋ 100 ಪ್ರಾಡಕ್ಟ್ ಎಲ್ಲ ಅವರದಲ್ಲಿ 500 ಅಂದರೆ 4,000 3,000 ಆಗಿ ಪ್ರಾಡಕ್ಟ್ಸ್ ಯಾವುದು ಸಹ ವರ್ತಿಲ್ಲ ಸರ್. ಪ್ರಾಡಕ್ಟ್ ಯಾವುದು ವರ್ತಿಲ್ಲ, ಫುಲ್ಲು ಫೇಕ್ ಪ್ರಾಡಕ್ಟ್. 2 ಸತಿ ಅಲ್ಲ, 1 ಸತಿ ಯೂಸ್ ಮಾಡಿದ್ರೆ ಹರಿದೋಗ್ತದೆ ಅಂಥದ್ದು. ಮತ್ತು ಸ್ಕಿನ್ ಸಹ ಡ್ಯಾಮೇಜ್ ಆಗುವಂಥದ್ದು ಕಾಸ್ಮೆಟಿಕ್ಸಿಂದ. ಮತ್ತು ಎಲ್ಲ ಸ್ಟೂಡೆಂಟ್ಸನ್ನು ನಾವು ಬರಬೇಕು ಅಂತ ಆಲ್ಮೋಸ್ಟ್ ನನ್ನ ಜೊತೆ ಇದ್ದಾಗ ಇವರು ಎಲೋಷಿಯಸ್ ಮತ್ತು ಕೆನರಾ ಕಾಲೇಜ್ ಸ್ಟೂಡೆಂಟ್ಸ್, ಉಜಿರೆಯಿಂದ ಸ್ಟೂಡೆಂಟ್ಸ್ ತುಂಬ ಮಂದಿ ಇದ್ದರು. ಅವರು ನನಗೆ ವರ್ಕ್ ಬೇಕಾಗಿತ್ತು. ನನ್ನ ಪೇರೆಂಟ್ಸಿಗೆ ನನಗೆ ಸಪೋರ್ಟ್ ಮಾಡುವಂಥ ಒಂದು ಮೈಂಡ್ ಸೆಟ್ ಇತ್ತು. ನನಗೆ ನನ್ನ ಫ್ರೆಂಡ್ಸ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂಥದ್ದೇ, ಹೋಗಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ವರ್ಕ್, ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾನು ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನನಗೆ ಕ್ಲಾಸಲ್ಲೆಲ್ಲ ಕರೆಕ್ಟ್ ಇತ್ತು ಸಹ, ಎಂಥ ಸಹ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ ಥರ್ಡ್ ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನು ಜಾಯಿನ್ ಮಾಡಿಸೋ ಫಸ್ಟಿಗೆ ಈಸಿ ಅನ್ನಿಸ್ತು. ದೆನ್ ಹೋಗ್ತಾ ಗೊತ್ತಾಯಿತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರನ್ನ ಸಹ ಗುಂಡಿಗೆ ಹಾಕಬೇಕು ನಾನು. ನನ್ನ ದೇಶದಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಇದ್ದು ಅವರು ಎಷ್ಟು ಬಂಗದಲ್ಲಿ ಇರ್ತಾರೆ ಗೊತ್ತಿಲ್ಲ, ಅವರು ಹಣ ತರಬೇಕು, ಅವರು ಹಣ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆದಮೇಲೆ ನನಗೆ ಹೊರಗೆ ಬಂದ ಮೇಲೆ ತುಂಬ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇದರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಸಹ. ಅದಾದಮೇಲೆ ಹಣ ಕೊಟ್ಟಾದ್ಮೇಲೆ ಸಹ ನಾನು ಮಾತಾಡಿದ್ದೇನೆ. ನನಗೆ ರೀಫಂಡ್ ಬೇಕು ಅಂತ ನಾನು ಸ್ಪಾಟಲ್ಲೇ ಕೇಳಿದ್ದೇನೆ. ಬಟ್ ಅವ್ರು ರೀಫಂಡ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದರು ನನಗೆ. ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಆದಮೇಲೆ ನಾನು ಈ ಡಿಸಿಷನ್ನಿಗೆ ಬಂದದ್ದು. ನಾನು ಸ್ಕ್ರ್ಯಾಚ್ ಮಾಡಿದ್ದೇನೆ, ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದೇನೆ. ಈ ಸ್ಕ್ರ್ಯಾಚ್ ಮಾಡಿ ಆದಮೇಲೆ ಅವರು ಸಹ ಒಪ್ಪಿಕೊಂಡಿದ್ದಾರೆ, ನಾನು ಸ್ಕ್ರ್ಯಾಚ್ ಮಾಡಿದ್ಮೇಲೆ ಹಣ ಕೊಟ್ಟಿದ್ದು ಅಂತೇಳಿ. ನಾನು ಸ್ಕ್ರ್ಯಾಚ್ ಮಾಡಿ ಆದಮೇಲೆ ನನಗೆ ಹಣ ಸಿಕ್ಕಿದ್ದು, ಫುಲ್ ಅಮೌಂಟ್ ಸಿಕ್ಕಿತ್ತು. ಕೊಟ್ಟಿದ್ದಾರೆ ನನಗೆ ಸಿಕ್ಕಿತ್ತು. ನನ್ನದು ಒತ್ತಾಯ ಇಷ್ಟೇ, ನಾನು ಈ ಇದನ್ನು ಮಾಡ್ತಿದ್ದಾರಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಲಬೇಕು. ಯಾರ ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರೋದು ಸರ್. ಅವರ ಲೈಫ್, ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರೋದು ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷ್ನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ. ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಅಷ್ಟೇ, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ ಅಂತ. ಮಹಾರಾಷ್ಟ್ರದಿಂದ ಅಂತ ಹೇಳಿದರು ನಮಗೆ ಸ್ಟಾರ್ಟಿಂಗಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಇಲ್ಲವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ, ಫೇಕ್ ಇದು 100% ಫೇಕ್. ವೆಬ್ಸೈಟಲ್ಲಿ ಅವ್ರದ್ದು MC ಅಂತೇಳಿ ಒಂದು ಪೇಜ್ ಇದೆ, ಪೇಜ್ ಇದೆ. ಅದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್, ಅದು ಫೋರ್ಜರಿ ಕಾಪಿ, ಅದು ಫೇಕ್. ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಅದು ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗೌರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿವ್ ಮೇಲೆ ನಾವು ಹೋಗೋದು, ಗೌರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ ಆ ಒಂದು ಬಿಲಿವ್ ಮೇಲೆ ನಾವು ಹೋಗುವಂಥದ್ದು. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನಾನು ಜಾಯ್ನ್ ಆಗಿದ್ದೇನೆ ಅಂತ ಹೇಳಿದರೆ, ಈಗ ನಾನು ಇನ್ನೊಬ್ಬರನ್ನು ಜಾಯ್ನ್ ಮಾಡಬೇಕು, ಯಾಕಂದರೆ ನನಗೆ ಅರ್ನ್ ಬರಬೇಕು. ಯಾಕಂದರೆ ನಾನು ಹಣ ಹಾಕಿದ್ದು ಒಂದು 50,000 ಹಣ ಹಾಕಿದ್ದೇನೆ ಅಂತ ಹೇಳಿದರೆ ಒಂದು 10 ರೂಪಾಯಿ ಆದರೂ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇರ್ತದೆ. ಅದಕ್ಕಿಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ವೆಬ್ಸೈಟ್ ಉಂಟು, ಇನ್ಸ್ಟಾಗ್ರಾಮ್ ID ಉಂಟು, ಅದರಲ್ಲಿ ಸ್ಟೂಡೆಂಟನ್ನು ನೋಡಿ ಅದರ ಪ್ರೊಫೈಲಲ್ಲಿ ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಇವಾಗ ಅವ್ರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇವನ್ ನನಗೆ ಸಹ ಮೆಸೇಜ್ ಮಾಡಿದ್ದಾರೆ. ಅಂಜಲಿ ಅಂತ ಒಂದು ವಿದ್ಯಾರ್ಥಿ ಅಂತ ಗೊತ್ತಿಲ್ಲ, ಅದು ನನಗೆ ಮೆಸೇಜ್ ಮಾಡಿದ್ದಾರೆ. ಹಾಯ್, ನೀವು ಒಳ್ಳೆ ಕಲಿತಿದ್ದೀರಲ್ಲ, ನೀವು ಕಾಲೇಜಿದೆ. ಆ್ಯಕ್ಚುಲಿ ನಾನು ಕಾಲೇಜಿದು ಸೆಕ್ರೆಟ್ರಿ. ಸೊ ಅದು ವಿಷಯ ಕೂಡ ಅವರಿಗೆ ಗೊತ್ತಿದೆ, ನಾನು ಕಾಲೇಜು ಸೆಕ್ರೆಟ್ರಿ. ಮತ್ತು ಅವರು ನಿಮಗೆ ಕೆಲಸ ಮಾಡ್ತೇನೆ, ನನಗೆ ಕಾಲಿನ 2 to 5ಗೆ ಮಾತ್ರ ಕೆಲಸ ಮಾಡೋದು, ಅದರಲ್ಲಿ 2 hours ಮಾತ್ರ ಕೆಲಸ ಮಾಡೋದು. ನನಗೆ 15,000 ಸ್ಯಾಲ್ರಿ ಉಂಟು, ನೀವು ಸಹ ಬನ್ನಿ ಜಾಯ್ನ್ ಆಗಿ. ನಿಮ್ಮ ಕಾಲೇಜಲ್ಲಿ ಯಾವುದಾದ್ರು ಬೇಕಂದರೆ ಯಾರಿಗಾದರೂ ಕಷ್ಟ ಇದ್ದರೆ ಅವರಿಗೆ ನೀವು ಹೇಳಿ, ಅವರನ್ನು ಜಾಯಿನ್ ಮಾಡಿಸಿ. ಒಳ್ಳೆ ಅರ್ನ್ ಉಂಟು. ಈಗ ನಾನು ಸಹ ಅರ್ನ್ ಮಾಡ್ತಿದ್ದೆ, ನಾನು ಸಹ ಮ್ಯಾಂಗ್ಳೂರಾಗಿ. ಈಗ ನನ್ನ ತಂಗಿ ಸಹ ಇದ್ದಾಳೆ. ಮತ್ತು ಅವರು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ತಂಗಿ ಸಹ ನಿಮ್ಮ ಕಾಲೇಜಿಗೆ ಸೇರ್ಲಿಕ್ಕೆ ಅಂತ ಆಸೆ ಉಂಟು ಅಂತ ಹೇಳಿ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾಳೆ. ನೀವು ಸಹ ಬೇರೆಯವರನ್ನು ಸ್ಟೂಡೆಂಟನ್ನು ನೀವು ಕರ್ಕೊಳ್ಳಿ, ಅಂದರೆ ಬರಲಿಕ್ಕೆ ಹೇಳಿ. ಹಾಗೆ ನನಗಂತಲ್ಲ ತುಂಬ ಜನರಿಗೆ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ನಾರ್ಮಲಾಗಿ ಈಗಿನ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುವಾಗ ಯಾವುದು ಮೆಸೇಜ್ ಬಂದರೆ, ಈಗ ನಾರ್ಮಲಾಗಿ ಈಗ ಹುಡುಗಿಯರ ಮೆಸೇಜ್ ಬರ್ತಂದರೆ ಆ್ಯಕ್ಚುಲಿ ಮೆಸೇಜ್ ಮಾಡ್ತಾರೆ. ಹುಡುಗಿಯರಿದ್ದರೆ ಸಹ ಹುಡುಗರ ಮೆಸೇಜ್ ಅಂದರೆ ಯಾರ್ದು ಸಹ ಮಾಡ್ತಾರೆ. ಅಂಥ ಇದರಲ್ಲಿ ಕೂಡ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.
ಅದೇ ನಾ ಹೇಳುವಂಥದ್ದು ಯಾವುದು ಈಗ ಅಂತ ಹೇಳಿದ್ರೆ, ಈಗ ನಾನು ಯಾವುದೂ ಇಲ್ಲಿ ಮ್ಯಾಂಗ್ಳೂರಿನವಳಲ್ಲ, ನಾನು ಶಿವಮೊಗ್ಗದವಳು. ಆ್ಯಕ್ಚುಲಿ ನಾನು ಇಲ್ಲಿ ಕಲೀಲಿಕ್ಕೆ ಮತ್ತು ನಮ್ಮ ಕಾಲೇಜಲ್ಲಿ ಮಧ್ಯಾಹ್ನ ಮೇಲೆ ಕೆಲಸ ಕೊಡ್ತಾರೆ ಅಂತ ಹೇಳಿದರೆ ಕೆಲಸ ಕೊಡ್ತಾರೆ, ನಾನೊಂದು ಮನೆಗೊಂದು ಹೆಲ್ಪ್ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಬಂದದ್ದಾಗಿರಬೇಕಿದ್ರೆ ಇಂಥ ಕಂಪನಿಗಳು ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಹೋಗ್ತೇವೆ. ಯಾಕಂತ ಹೇಳಿದ್ರೆ ನಾವು ಅಷ್ಟು ದೂರ ಬಂದಿದ್ದೇವೆ, ಇಲ್ಲಿ ಸ್ಟೇ ಆಗಿರ್ಬೋದು. ಮತ್ತು ನಮಗೆ ಅಲ್ಲಿ ಶಿವಮೊಗ್ಗದಿರುವ ಲೈಫ್ ಮತ್ತು ಮ್ಯಾಂಗ್ಳೂರಲ್ಲಿ ಇರುವ ಲೈಫ್ ತುಂಬ ಚೇಂಜಸ್ ಉಂಟು. ನಾವು ಅಂದರೆ ಇಲ್ಲಿಗೆ ನಾವು ಸೆಟ್ ಆಗಿ ಬಿಡ್ತೇವೆ, ನಮ್ಮ ಇಲ್ಲಿರುವಂಥ ಡ್ರೆಸ್ ಆಗಿರ್ಬೋದು ಅಂಥದ್ದನ್ನೆಲ್ಲ ನಮಗೊಂದು ಅಟ್ರಾಕ್ಟ್ ಆಗುವಂಥದ್ದು, ಅಂಥ ಒಂದು ಉದ್ದೇಶಕ್ಕೋಸ್ಕರ ನಾವು ಸೇರ್ತೇವೆ. ಅಂಥದ್ದನ್ನು ನಾವು ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಲ್ಲಿಸಲೇಬಾರ್ದು. ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಅವ್ರು ಯಾವುದೇ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಮಾತ್ರ ಕಾಲೇಜಿಗೆ ಸೇರೋ ಅಂಥದ್ದನ್ನು ಅವರನ್ನು ನೋಡಿ ಅವರನ್ನು ಚೂಸ್ ಮಾಡಿ ಇದನ್ನು ಅಂದರೆ ಅವರ ಕಂಪನಿಗೋಸ್ಕರ ತಗೊಳ್ಳೋದು, ಅದನ್ನು ನಿಜವಾಗಿ ನಾವು ಖಂಡಿಸ್ತೇವೆ. ಇದು ಯಾವುದೇ ಕೂಡ ಸ್ಟೂಡೆಂಟಿಗೆ ಅಥವಾ ಯಾವುದೋ ಒಂದು ಮಕ್ಕಳು, ನಮ್ಮ ಮನೆ ಮಕ್ಕಳಾದರೆ ಸಹ ನಾವು ಯಾವುದೂ ಸಹ ಇದು ಮಾಡೋದಿಲ್ಲ. ಇದನ್ನು ನಾವು ಅದನ್ನು ಮುಚ್ಚಿಸುವ ತನಕ ಅದನ್ನು ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ಸರಿ, ಈಗಾಗಲೇ ನಾವು ಕಂಪ್ಲೇಂಟನ್ನು ಕದ್ರಿ ಸ್ಟೇಷನಲ್ಲಿ ಕೊಟ್ಟಿದ್ದೇವೆ. ಪೊಲೀಸರ ಸಂಪೂರ್ಣವಾದಂಥ ಬೆಂಬಲ ನಮಗೆ ಸಿಗ್ತಾ ಇದೆ. ಇದು ಕಾನೂನಾತ್ಮಕವಾಗಿ ಹೋಗಬೇಕಾದಂಥ ಹೋರಾಟ. ವಿದ್ಯಾರ್ಥಿಗಳ ಪರವಾಗಿ ಕಾನೂನು ನಿಲ್ಲಬೇಕು. ಇದರಲ್ಲಿ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡುಗುವುದೆಂಬಂಥದ್ದನ್ನು ನಾವು ಕೇಳಿದ್ದೇವೆ. ಈಗಲೇ ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ಬಲಿಯನ್ನು ನಾವು ನಿಲ್ಲಿಸಬೇಕು. ಬೇರೆ ರಾಜ್ಯದಿಂದ ಬಂದು ಮಂಗಳೂರಿನಲ್ಲಿ ಮಾಡುವಂಥ ಸ್ಕ್ಯಾಮನ್ನು ಇಲ್ಲಿ ನಿಲ್ಲಿಸಬೇಕು. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳು ಏನು ಆಗಬೇಕು ಅಂತ ತಿಳ್ಕೊಂಡು ಬಂದಿರ್ತಾರೆ. ಈ ಒಂದು ವಿದ್ಯಾರ್ಥಿಗಳನ್ನು ಮಂಗ ಮಾಡುವಂಥದ್ದು ಇಲ್ಲಿ ನಮ್ಮ ಕುದ್ರೋಳಿಯಲ್ಲಿ ನಡೀತಾ ಇದೆ. ಇದನ್ನು ತನಿಖೆ ಆಗಬೇಕು. ಇದರ ಒಂದು ಲೈಸೆನ್ಸ್ ಏನಿದೆ ಇದು ರದ್ದುಗೊಳ್ಬೇಕು. ಮತ್ತು ನಾವು ಎಂತ ಹೇಳ್ತೇವೆ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಬ್ರೈನ್ ವಾಶ್ ಮಾಡುವಂಥದ್ದು. ಪೇರೆಂಟ್ಸ್ಗಳು ಸರಿ ಇಲ್ಲ, ಪೇರೆಂಟ್ಸ್ಗಳು ಹೊಡಿತಾರೆ, ಪೇರೆಂಟ್ಸ್ಗಳು ನಮ್ಮ ಒಂದು ಬೈತಾರೆ ಎಂಬಂಥ ಮನಸ್ಥಿತಿಯನ್ನು ನಮ್ಮ ಮೇಲೆ ಬ್ರೈನ್ ವಾಶನ್ನು ಮಾಡಿ ಇಲ್ಲಿ ಹಣವನ್ನು ಹಗರಣ ಮಾಡುವಂಥದ್ದನ್ನು ಇಲ್ಲಿ ಒಂದು ಪಿರಮಿಡ್ ಸ್ಕೀಮ್ ನಡೀತಾ ಇದೆ. ಚೈನ್ ಸಿಸ್ಟಮ್ ಬಿಸ್ನೆಸ್ ವೆಕ್ಸಾನ್ ಎಂಬಂಥ ಕಂಪನಿ ನಡೆಸ್ತಾ ಇದೆ. ಈ ಒಂದು ಕಂಪನಿಯ ವಿರುದ್ಧವಾಗಿ ನಾವೆಲ್ಲ ವಿದ್ಯಾರ್ಥಿಗಳಿಂದ ನಿಲ್ತೇವೆ. ಇನ್ನು ಮುಂದೆಯೂ ಕೂಡ ಈ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಸ್ಟಾರ್ಟಿಂಗ್ ನಿಮ್ಮ ಹತ್ರ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸೇ ಯಾರು ಅಲ್ಲಿ, ನಿಮ್ಮ ಫ್ರೆಂಡ್ಸೇ, ನಿಮ್ಮ ಕ್ಲಾಸಲ್ಲಿದ್ದವರು, ನಿಮ್ಮ ಒಟ್ಟಿಗೆ ಕೂತ್ಕೊಂಡಿದ್ದ ಒಂದು ಬೆಂಚಲ್ಲಿದ್ದವರು, ಕಾಲೇಜ್ ಅವರು ಒಂದು ಪೋಸ್ಟರ್ ಥರ ವರ್ಕ್ ಮಾಡ್ತಾ ಇದ್ದಾನೆ ಇನ್ಸ್ಟಾದಲ್ಲಿ, ಸ್ನ್ಯಾಪಲ್ಲಿ, ವಾಟ್ಸಪ್ಪಲ್ಲಿ. ಮತ್ತು ಅವ್ರದ್ದು ಲೈಫ್ ಸ್ಟೈಲನ್ನು ಹಾಕ್ತಾರೆ. ಯಾವ ಥರ ಹಾಕ್ತಾರೆ ಅಂದರೆ ಅವರು ಜಾಲಿ ಆಗಿದ್ದಾರೆ, ಇದು ಅರ್ನ್ ಮಾಡ್ತಾ ಇದ್ದಾರೆ, ಅವರು ಚಿನ್ನ ತಗೊಂಡ್ರೆ ಏನಾದರೂ ಐಟಮ್ಸ್ ತಗೊಂಡ್ರೆ ಅದನ್ನು ಕೂಡ ಸ್ಟೇಟಸಲ್ಲಿ ಹಾಕ್ತಾರೆ. ತಿನ್ನಲಿಕ್ಕೆ ಹೋದರು ಆ ಥರ ನಿಮಗೆ ಹಾಕ್ತಾರೆ. ಆಗ ಯಾರೇ ನೋಡಿರ್ತಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಡೌಟ್ ಬರ್ತದೆ, ಇವಳು ಹೇಗೆ ಅರ್ನ್ ಮಾಡ್ತಿದ್ದಾರೆ, ಇವರಿಗೆ ಅಷ್ಟು ಹಣ. ಮೆಸೇಜ್ ಮಾಡ್ತೇನೆ, ನಾವು ಕೇಳ್ತಾರೆ ಎಂತ ಮಾಡ್ತಾಯಿದ್ದೀನಿ ನೀನು. ಆಗ ಅವಳು ಹೇಳ್ತಾಳೆ ನಾನು ಹೀಗೆ ವರ್ಕ್ ಮಾಡ್ತಿದ್ದೀನಿ, ಎಷ್ಟು ಸಂಬಳ ಅಂತ ಕೇಳಿ. ಆಗ ಅವಳು ಹೇಳ್ತಾರೆ ನನಗೆ ಇಷ್ಟಿಷ್ಟು 30,000ವರೆಗೆ ಆಗ್ತದೆ, ಕೆಲವೊಮ್ಮೆ 40,000ವರೆಗೆ ಆಗ್ತದೆ, ಆ ಥರ ಹೇಳ್ತಾರೆ. ಎಂಥ ವರ್ಕ್ ಅದೊಂದು ಕಂಪನಿಯಲ್ಲಿ, ಪಾರ್ಟ್ ಟೈಮಾ ಫುಲ್ ಟೈಮಾ. ಕೆಲವೊಬ್ಬರು ಹೇಳ್ತಾರೆ ಫುಲ್ ಟೈಮ್ ಆಗಿ ಮಾಡ್ತಿದ್ದೇನೆ, ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದೇನೆ. ಹೀಗೆ ಕೆಲವರು ಪಾರ್ಟ್ ಟೈಮ್ ಅಂತ ಹೇಳ್ತಾರೆ. ಹೀಗೆ ನಾವಾಗ ವೇಕೆನ್ಸಿ ಉಂಟು ನಮ್ಮ ಹತ್ರ, ನೀನು ಸ್ಟೂಡೆಂಟ್ ಅಲ್ಲ ಬರ್ಬೋದಲ್ಲ ನಿನಗೆ ಅಂತ ಕೇಳ್ತಾರೆ. ನೋಡ್ತೇನೆ ಅಂತ ಹೇಳಿ ಟ್ರೈನಿಂಗ್ ಉಂಟು, ಟ್ರೈನಿಂಗಿಗೆ ಬಾ, ಮತ್ತು ನಿನಗೆ ಕೆಲಸ ಏನಂತ ಗೊತ್ತಾಗ್ತದಲ್ಲ ಅಂತ ಹೇಳಿ ಕರೆಸೋದು. ಅಲ್ಲಿ ಫಸ್ಟ್ ಸ್ಟೆಪ್ ಅವ್ರದ್ದು ಜಾಬ್ ಮತ್ತು ಬಿಸ್ನೆಸ್. ಫಸ್ಟಿಗೆ ನಮಗೆ ಒಂದು ರೂಮಲ್ಲಿ ಹಾಕಿ ಅಲ್ಲಿ ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಫೋನ್ ಯೂಸ್ ಮಾಡಲಿಕ್ಕಿಲ್ಲ. ನೀವು ಹೊರಗೆ ಹೋಗೋದಿದ್ರು ನಿಮ್ಮನ್ನು ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೊರಗೆ ಹೋಗಬೇಕು ಅಂತ ಹೇಳಿರ್ತಾರೆ. ಮತ್ತು ಅಲ್ಲಿ ಟ್ರೈನಿಂಗ್ 3 ದಿವಸ ಟ್ರೈನಿಂಗಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಅವ್ರು ಹೇಳೋದು. ನಮ್ಮದೊಂದು ಸಿಸ್ಟಮೆಟಿಕ್ ಆದಂತಹ ಒಂದು ಕಂಪನಿ, ಗೌರ್ಮೆಂಟ್ ಅಂಡರಲ್ಲಿ ಬರ್ತದೆ. ಹಾಗೆ ತೋರಿಸ್ತಾರೆ, ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಆ ವಿಡಿಯೋದಲ್ಲಿ ಒಂದಿತ್ತು ಮೋದಿ ಅವರು ಹೇಳೋದು ಈಗ ಅನ್ಎಂಪ್ಲಾಯ್ ಕ್ರಿಯೇಟ್ ಆಗಿದೆ, AI ಬಂದಿದೆ, ಈಗ ಕೆಲಸ ಇಲ್ಲ, ಆ ಥರ ಹೇಳ್ತಾರೆ. ಆ ಥರ ತೋರಿಸಿ ಅವರು ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಸ್ಟೋರೀಸ್, ನಾನು ಕಷ್ಟದಿಂದ ಬಂದಿದ್ದೆ, ನಾನು ಇಷ್ಟು ಕಷ್ಟಪಟ್ಟು ನಾನೀಗ ಅರ್ನ್ ಮಾಡ್ತೀನಿ, ನನ್ನ ಪೇರೆಂಟ್ಸನ್ನು ಸಾಕ್ತಾ ಇದ್ದೇನೆ, ನನ್ನ ಪೇರೆಂಟ್ಸ್ ಬೇಡ ಹೋಗೋದೇ ಬೇಡ ಅಂತ ಹೇಳಿ ನನ್ನ ಪೇರೆಂಟ್ಸನ್ನು ಈಗ ಅವ್ರು ಖುಷಿಯಲ್ಲಿದ್ದಾರೆ, ಅವರನ್ನು ನಾನೀಗ ಸಾಕ್ತಾ ಇದ್ದೇನೆ, ಈಗ ಯಾವುದೇ ತೊಂದರೆ ಇಲ್ಲದೆ ಇದ್ದೇನೆ, ನಿಮಗೆ ಕೂಡ ಹೀಗೇ ಆಗ್ತದೆ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು 8 ಗಂಟೆಗೆ ಟ್ರೈನಿಂಗ್ ಉಂಟು, ನೀವು ರೂಮಿಗೆ ಬರಬೇಕಂತ ಹೇಳ್ತಾರೆ. ರೂಮಲ್ಲಿ ಈಗ ಕ್ಲಾಸ್ ಸೆಷನ್ ಇರ್ತದೆ, ಕ್ಲಾಸಲ್ಲಿ ನಮಗೆ ಈ ಬಿಸ್ನೆಸ್ ಅದು ಸ್ವಲ್ಪ ಹೇಳ್ತಾರೆ. ರೂಮಲ್ಲಿ ಬಂದು ಒಬ್ಬೊಬ್ಬರು ಬರೋದು, ನಾನು ಎಷ್ಟು ಕಷ್ಟದಿಂದ ಬಂದಿದ್ದೇನೆ, ನನ್ನ ಪೇರೆಂಟ್ಸ್ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು, ನಾನೇ ದುಡ್ದು ನಾನು ಕಾಲೇಜ್ ಹೋಗ್ತಾ ಇದ್ದೆ, ಹೀಗೆಲ್ಲ ಹೇಳಿದ್ರು. ಸುಮಾರು ಕಟ್ಟುಕಟ್ಟೆ ಹೇಳ್ತಾರೆ ಅಲ್ಲಿ. ಹಾಗೆ ಹೇಳಿ ಕೂಗಿ ನಮ್ಮನ್ನು ಅವ್ರು ಹೆಂಗೆ ಗೊತ್ತುಂಟ, ಅವರು ನಾವು ನಂಬಬೇಕು ಅವರ ಎಲ್ಲ ಸ್ಟೋರಿಯನ್ನು ಹೇಳಿ. ಮತ್ತು ಅಲ್ಲಿರೋರು ಮತ್ತು ಚಂದ ಮಾತಾಡೋದು, ನನಗೆ ಹೀಗೆ ಕಷ್ಟ ಇತ್ತು, ನಾನು ಕೂಡ ಬಂದು ಇಲ್ಲಿಗೆ ಸೇರಿದ ಮೇಲೆ ಹೀಗೆ ಆಯಿತು, ಇಷ್ಟು ಅರ್ನ್ ಮಾಡಿದೆ ಅಂತ ತೋರಿಸ್ತಾರೆ.
ಅವ್ರ ಹತ್ರ ನೀವು ಯಾವುದೇ ಕ್ವಶನ್ ಕೇಳಿ ಆನ್ಸರ್ ಇಲ್ಲ, ರೀಸನ್ ಉಂಟು, ಹೀಗೆ ಆಗ್ತದೆ, ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ, ಏನೂ ಇಲ್ಲ, ಟೆನ್ಷನ್ ಇಲ್ಲ, ನಾನು ಕೂಡ ಹೀಗೇ ಅಂದ್ಕೊಂಡು ಬಂದದ್ದು. ನಾನು ಸೇರಿದ ಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ದಾರೆ, ಹೀಗೆಲ್ಲ ಉಂಟು ಕಂಪನಿ, ಬಾ ಜಾಯ್ನ್ ಆಗುವ ಅಂತಕ್ಕೆ ನಾನು ಹೇಳಿದೆ. ಅದೆಲ್ಲ ಸುಮ್ಮನೆ ಫ್ರಾಡ್ ಆಗಿರ್ಬೋದು, ನೀನು ಹೋಗಬೇಡ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಅಂತ ಹೇಳಿದ್ಲು. ಅದಕ್ಕೆ ನೀನು ನೋಡಿದ್ಯಾ ಕಂಪನಿ ಎಲ್ಲಿರೋದು, ಇಲ್ಲಿ ಬೇರೆ ಸೈಡ್ ಹೇಳಿದ್ಲು ಅವಳು. ಅದು ಪ್ರೊಫೈಲ್ ಎಲ್ಲ ತೋರಿಸಿದ್ಲು, ಈ ಥರ ಉಂಟು ಪ್ರೊಫೈಲು, ನಿಮಗೆ ಗೊತ್ತುಂಟು, ಅವಳ ಫ್ರೆಂಡ್ ಇದ್ದಾಳೆ, ಅವಳ ಕಾಲೇಜಲ್ಲಿ ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ ಅಂತ ಅವಳ ಅಂಡರಲ್ಲಿ. ಈ ಥರ ಹೇಳಿ ಮಕ್ಕಳಿಗೆ ಎಷ್ಟೋ ಜನ ಹೇಗೆ ಬಂದಿರ್ತಾರೆ ಅಂತ BCA ಕಲಿತು 10,000 12,000 ಸಂಬಳ ಸಿಕ್ಕಿರ್ತದೆ ಫಸ್ಟಿಗೆ. ಅದು ಸಾಕಾಗದೆ ಅವರ ಫ್ರೆಂಡ್ಸ್ ಹೇಳ್ತಾರೆ, ನಾವು 30,000 ದುಡಿತೇನೆ ಅಂತ. ಎಂಥ ವರ್ಕ್ ಅಂತ ಕೇಳಿ ಬಂದವರು, ಅದರಲ್ಲಿ ಟೀಚರ್ ಕಲಿತವರು ಇದ್ದಾರೆ. ಅವರು ಪಾಠ ಮಾಡ್ತಾಯಿದ್ರು, ಅವರು ಪಾಠ ಮಾಡಿ ಅದರಲ್ಲಿ ಅರ್ನ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಇಲ್ಲಿ ಸೇರಿ ಇಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿರೋರು ಹೇಗೆ ಮಾತಾಡ್ತಾರೆ ಅಂದರೆ, ಅವರನ್ನು ನೀವು ನಮ್ಮ ಬ್ರೈನ್ ವಾಶ್ ಮಾಡಿದ್ದಾರೆ, ಅವ್ರದ್ದು ಕಂಪ್ಲೀಟ್, ಅವರು ನಂಬಿಬಿಟ್ಟಿದ್ದಾರೆ ಅವರು ಹೇಗಿದ್ದಾರೆ ಅಂತ. ಅಲ್ಲಿಂದ ಹೊರಗೆ ಬರಲಿಕ್ಕೆ ರೆಡಿಯೇ ಇಲ್ಲ. ಇದು ಮೋಸ ಅಲ್ಲ ಕೇಳಿದ್ದೆ, ನಾನೀಗ ಒಬ್ಬಳ ಹತ್ರ ಕೇಳಿದ್ದೆ, ಇದು ಮೋಸ ಅಲ್ಲನಾ, ನೀನು ಹೀಗೆ ಮಾಡೋದು ತಪ್ಪು ಅಲ್ಲನಾ? ಅದಕ್ಕೆ ಅವಳು ಹೇಳಿದ್ದು, ಅದರಲ್ಲಿ ಎಂಥ ಮೋಸ ಉಂಟು, ನೀನು ಎಂತ ಮಾಡ್ತಿದ್ದೀಯ ನಾನು ಅಂತ ಕೇಳಿದೆ. ನನಗೊಂದು ಎಜುಕೇಟೆಡ್ ಇದ್ದಾರೆ, ಹೇಗೆ ಕರೆಯೋದು ಅವರನ್ನಂತ. ಅದಕ್ಕೆ ಅವಳು ಹೇಳಿದ ಒಂದೇ ಮಾತು, ಜಾಬ್ ಉಂಟು, ಟ್ರೈನಿಂಗ್ ಉಂಟಂತ ಕರಿ. ನೀನು ಜಾಬ್ ಉಂಟು, ಟ್ರೈನಿಂಗ್ ಉಂಟಂತ ಕರಿ, ನೀನೇನು ಮೋಸ ಮಾಡ್ತಾ ಇಲ್ಲ, ಅದರಲ್ಲಿ ಏನು ತಪ್ಪಿಲ್ಲ, ಆ ಥರ ಕರಿ ಅಂತಾನೆ ಕರೆಸೋದು. ಈಗ ನಾನು ಒಬ್ಬಳಿಗೆ ಸುಳ್ಳು ಹೇಳಿ, ನನ್ನೊಬ್ಬ ಸುಳ್ಳು ಹೇಳಿ ಕಲಿಸಿದ್ದಾಳೆ ಅಂದರೆ, ನಾನು ಒಂದು 3 ಜನಕ್ಕೆ ಸುಳ್ಳು ಹೇಳಿ ಕಲಿಸಬೇಕು. ಆ ಥರ ಅವ್ರಿಗೆ ಮೋಸ ಮಾಡಿದರೆ ನನ್ನ ಒಪಿನಿಯನ್, ಅವರು ಎಂತ ಅಂದ್ಕೊಳ್ತಾರೆ ನನ್ನ ಬಗ್ಗೆ, ಅದು ಬ್ಯಾಡ್ ಆಗಿ ಹೋಗ್ತದೆ. ಆ ಥರ ಹೀಗೆ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಇದು ಊರಿನವರು ತುಂಬ ಜನ, ನನಗೆ ಪರಿಚಯದಿದ್ದವರೇ ಒಂದು 10-15 ಜನ ಇದ್ದಾರೆ. ಅಲ್ಲಿ ನಾನು ಟ್ರೈನಿಂಗ್ಗೆ ಹೋಗುವಾಗ ಅಲ್ಲಿ ಟೀಮ್ ಇರ್ತದೆ, ಓಕೆನಾ? ಈಗ ಒಬ್ಬಳು ಬಂದರೆ ಅವಳ ಹಿಂದೆ ಎಷ್ಟು ಒಂದು ಜನ ಇರ್ತದೆ, ಅವಳು ಟೀಮ್ ಕಟ್ತಾಳಲ್ಲ, ಅದರದ್ದೊಂದು ಗ್ರೂಪ್, ಹೀಗೆ ಇನ್ನೊಂದು ಗ್ರೂಪ್, ಹಾಗೆ ಗ್ರೂಪ್ ಇರ್ತದೆ ಅವ್ರದ್ದು. ಆ ಗ್ರೂಪಲ್ಲಿ ಒಂದು 40 ಮೆಂಬರ್ಸ್ ಇರ್ತದೆ. ಈಗ ನಾನು ಒಂದು ವೀಕ್ ಅವ್ರದ್ದು, ಈಗ ಒಂದು ವಾರದಲ್ಲಿ ಒಂದು ಸೆಟ್ ಬರ್ತದೆ ಬ್ಯಾಚ್, ಅವ್ರದ್ದು ಟ್ರೈನಿಂಗ್ ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಬ್ಯಾಚ್ ಬರ್ತದೆ. ಆ ಥರ ತಿಂಗಳಿಗೆ ಬ್ಯಾಚ್ ಬರ್ತಾ ಹೋಗ್ತದೆ. ಇವರು ಈ ಥರನೇ ಮಾಡಿ ಜನಗಳಿಗೆ ಅಲ್ಲಿ ಕೆಲವರು ಏನಾದರೂ ಕಾಲೇಜ್ ಬಿಟ್ಟು ಅಲ್ಲೇ ಪರ್ಮನೆಂಟ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಡಿಗ್ರಿ ಮಾಡಲಿಕ್ಕೆ ಎಂತ ಉಂಟು, ಡಿಗ್ರಿ ಮಾಡಿ ನಾವೇನು ಮಾಡಿದ್ದೇವೆ, ಈ ಬಿಸ್ನೆಸ್ ನೋಡಿ ಎಷ್ಟು ಪ್ರಾಫಿಟ್ ಉಂಟು, ಡಿಗ್ರಿಯಿಂದ ಏನು ಯೂಸ್ ಉಂಟು, ಎಜುಕೇಷನನ್ನು ಯಾವ ಥರ ತೋರಿಸ್ತಾರೆ, ಎಜುಕೇಷನಿಂದ ಏನಾಗೋದಿಲ್ಲ, ಈಗ ಬಂದು ಎಲ್ಲ ಮಾಡ್ತಾರೆ, ಆ ಥರ ತೋರಿಸ್ತಾರೆ, ನಾವು ದುಡಿಬೇಕು ಹೀಗೆ ಹೇಳಿ. ಇಲ್ಲ, ಅದು ಹೇಗೆ, ಅದು ಆಗುವುದಿಲ್ಲ, ಆ ಥರ ಎಲ್ಲ ಮಾತಾಡಿದ್ದಾರೆ. ಮೋಸ ಯಾರಿಗೂ ಆಗಬಾರ್ದು ಇನ್ನು. ಯಾಕಂದರೆ ಹೀಗೇ ಎಲ್ಲರೂ ಹಾಗೆಯೇ ಮಾಡ್ತಾ ಹೋದರೆ ಕಲಿಯೋದು ಯಾಕೆ ನಾವು? ಸಿಸ್ಟಮ್ ಯಾಕೆ ಇರುವುದು? ಹೀಗೆ ಎಷ್ಟು ಜನ ದುಡಿಬೋದು ಸರ್? ಇದು ಕಂಪನಿ ಇರುವವರೆಗೂ ಮಾತ್ರ. ಕಂಪನಿ ಹೋದರೆ ಎಲ್ಲರೂ ಹೋಗ್ತಾರೆ ಅಲ್ಲಿಂದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.